ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಅತ್ಯಂತ ಉತ್ಸಾಹದಿಂದ ಜೊತೆಗೆ ಬಹಳಷ್ಟು ಹೆಮ್ಮೆಯಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರಣ ನಮ್ಮ ರಾಜ್ಯ ಮಂಗಳೂರಿನತ್ತ ನೋಡ್ತಾ ಇದೆ, ಅದರಲ್ಲೂ ಕೂಡ ಮಂಗಳೂರು ಪೊಲೀಸರತ್ತ ನೋಡ್ತಾ ಇದೆ. ನಮ್ಮ ರಾಜ್ಯದ ಪೊಲೀಸರ ಶಕ್ತಿ ಇವೆಲ್ಲದರ ಜೊತೆಗೆ ನಮ್ಮ ಮಂಗಳೂರು ಪೊಲೀಸರ ಶಕ್ತಿಯನ್ನ ಇಡೀ ರಾಜ್ಯವೇ ಕೊಂಡಾಡ್ತಾ ಇದೆ. ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಮಂಗಳೂರು ಪೊಲೀಸರ ಶಕ್ತಿಯನ್ನ ಕೊಂಡಾಡಿದ್ದಾರೆ. ಜೊತೆಗೆ ಈ ಒಬ್ರು ಸ್ಟ್ರಿಕ್ಟ್ ಆಗಿರುವಂತಹ ಸೂಪರ್ ಕಾಪ್ ನಮ್ಮ ಮಂಗಳೂರಿಗೆ ಬಂದ ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಮಂಗಳೂರು ಶಾಂತಿಯುತವಾಗಿದೆ. ಜೊತೆಗೆ ಬಹಳಷ್ಟು ಒಳ್ಳೆಯ ವಿಚಾರಕ್ಕೆ ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಹೆಮ್ಮೆಯ ವಿಚಾರಗಳು ನಮ್ಮ ಮಂಗಳೂರಿನಲ್ಲಿ ದಾಖಲಾಗ್ತಾ ಇದೆ. ಕಾರಣ ಇಡೀ ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿರುವಂತಹ ಡ್ರಗ್ ಜಾಲವನ್ನ, ಡ್ರಗ್ ಮಾಫಿಯಾವನ್ನ ಬುಡ ಸಮೇತವಾಗಿ ನಮ್ಮ ಮಂಗಳೂರು ಸಿಸಿಬಿ ಪೊಲೀಸರು ಅದನ್ನ ಅಡಿಮೇಲು ಮಾಡಿದ್ದಾರೆ, ಅದನ್ನ ಬುಡ ಮೇಲು ಮಾಡಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ತುಂಬಾ ದೊಡ್ಡ ಮಟ್ಟದ ಬೃಹತ್ ಗಾತ್ರದ ಈ ಒಂದು ಡ್ರಗ್ ಮಾಫಿಯಾವನ್ನ ಯಾವ ರೀತಿ ರೋಚಕ ಕಾರ್ಯಾಚರಣೆಯ ಮೂಲಕ ನಮ್ಮ ಮಂಗಳೂರು ಪೊಲೀಸರು ಅದನ್ನ ಮಟ್ಟ ಹಾಕಿದ್ದಾರೆ, ಅದರ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದೇ ಬಹಳಷ್ಟು ರೋಚಕವಾಗಿರುವಂತಹ ಕತೆ. ಯಾಕಂದ್ರೆ ದಿಲ್ಲಿಯಿಂದ ಬೆಂಗಳೂರು, ತದನಂತರ ಇಲ್ಲಿ ಮಂಗಳೂರು, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಇವೆಲ್ಲದರ ಜೊತೆಗೆ ಬರೋಬ್ಬರಿ 75 ಕೋಟಿ ರೂಪಾಯಿ ಮೊತ್ತದ MDMA ಜಾಲವನ್ನ ಬಯಲಿಗೆಳೆದಿದ್ದಾರೆ ನಮ್ಮ ಮಂಗಳೂರಿನ ಪೊಲೀಸರು. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಮಂಗಳೂರು ಪೊಲೀಸರ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ವ್ಯಾಪಕ ಪ್ರಶಂಸೆಯನ್ನ ಸಿದ್ದರಾಮಯ್ಯ ಅವರು ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯದ ಜನತೆಯು ಕೂಡ ಕೊಡ್ತಾ ಇದೆ. ಯಾಕಂದ್ರೆ ಈ ಡ್ರಗ್ ಮಾಫಿಯಾ ಅನ್ನುವಂಥದ್ದು ನಮ್ಮ ಸಮಾಜದ ಬಹಳ ದೊಡ್ಡದಾಗಿರುವಂತಹ ಪಿಡುಗು. ಅದೆಷ್ಟೇ ಪವರ್ಫುಲ್ ಜನರು ಬಂದರೂ ಕೂಡ ಈ ಒಂದು ಡ್ರಗ್ ಮಾಫಿಯಾವನ್ನ ಮಟ್ಟ ಹಾಕಲಿಕ್ಕೆ ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಆದರೆ ಇದೇ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದ ಡ್ರಗ್ ಮಾಫಿಯಾವನ್ನ ಯಾವ ರೀತಿ ಬಯಲಿಗಿಳಿಯಲಾಯಿತು, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಅದೇ ರೀತಿ ನಮ್ಮ ಮಂಗಳೂರನ್ನ ಜೊತೆಗೆ ನಮ್ಮ ರಾಜ್ಯವನ್ನ ಹೆಮ್ಮೆ ಪಡುವಂತೆ ಮಾಡಿದಂತಹ ಹೆಮ್ಮೆಯ ಸೂಪರ್ ಕಾಪ್ ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ವಿಶೇಷ ಕಾರ್ಯಕ್ರಮ ಡ್ರಗ್ ಮಾಫಿಯಾದ ಬೆನ್ನಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಬರೋಬ್ಬರಿ 75 ಕೋಟಿ ರೂಪಾಯಿದ ಡ್ರಗ್ ಅನ್ನುವಂಥದ್ದೇನಿದೆ ಇದನ್ನ ಪತ್ತೆ ಹಚ್ಚಿದ್ದಾರೆ, ಈ ಜಾಲವನ್ನ ಭೇದಿಸಿದ್ದಾರೆ ನಮ್ಮ ಮಂಗಳೂರಿನ ಪೊಲೀಸರು. ಇವೆಲ್ಲದರ ಜೊತೆಗೆ ಡೆಲ್ಲಿ ಟು ಬೆಂಗಳೂರು ಈ ರೋಚಕ ಕಾರ್ಯಾಚರಣೆ, ಇವೆಲ್ಲದರ ಜೊತೆಗೆ ಇದೀಗ ತುಂಬಾ ದೊಡ್ಡ ಮಟ್ಟದ ಹಿಂಟ್ಗಳು ಸಿಕ್ಕಿದೆ. ತುಂಬಾ ದೊಡ್ಡ ಮಟ್ಟದ ಈ ಕೇಸ್ಗಳಿಗೆ ಅಪ್ಡೇಟ್ಗಳು ಕೂಡ ದಿನದಿಂದ ದಿನಕ್ಕೆ ಸಿಗ್ತಾ ಇದೆ. ಹಾಗಿದ್ದಾಗ ಮಂಗಳೂರು ಪೊಲೀಸರ ಕಾರ್ಯಾಚರಣೆ ಇನ್ನು ಮುಂದಕ್ಕೆ ಡಿಲ್ಲಿಯಲ್ಲೂ ಕೂಡ ಇದೆ. ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಸೂಪರ್ ಕಾಪ್ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಇವೆಲ್ಲರ ಜೊತೆಗೆ ಯಾವ ರೀತಿ ಈ ರೋಚಕ ಕಾರ್ಯಾಚರಣೆ ಇತ್ತು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಜಾಲ ಪತ್ತೆ. ಡ್ರಗ್ ಮಾರಾಟ ಜಾಲದ ಬುಡವನ್ನೇ ಅಲ್ಲಾಡಿಸಿದ ಮಂಗಳೂರು ಸಿಸಿಬಿ. ಮಂಗಳೂರು ಪೊಲೀಸರ ಬಹುದೊಡ್ಡ ಕಾರ್ಯಾಚರಣೆಗೆ ಎಲ್ಲೆಡೆ ಪ್ರಶಂಸೆ. ರಾಜ್ಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಗಳೂರು ಪೊಲೀಸರು ದಾಖಲೆ ಪ್ರಮಾಣದ ಮಾದಕ ವಸ್ತು ವಶಪಡಿಸಿಕೊಂಡಿದ್ದಾರೆ. ಈ ಮೂಲಕ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಡ್ರಗ್ ಮುಕ್ತ ಮಂಗಳೂರು ಮಾಡುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಸುಮಾರು 75 ಕೋಟಿ ಮೌಲ್ಯದ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಬರೋಬ್ಬರಿ 75 ಕೋಟಿ ರೂಪಾಯಿ ಬೆಲೆಯ 37 ಕೆಜಿ MDMA ಡ್ರಗ್ಸ್ ಸೀಸ್. ದಕ್ಷಿಣ ಆಫ್ರಿಕಾ ಮೂಲದ 2 ಮಹಿಳೆಯರು ಈ ಮಾದಕ ವಸ್ತು ಸಾಗಾಟ ಮಾಡುತ್ತಿದ್ದು ಆರೋಪಿಗಳನ್ನ ಬಂಧಿಸಿ ಅವರಿಂದ 37.8 ಕೆಜಿ MDMA ಜಪ್ತಿ ಮಾಡಿಕೊಳ್ಳಲಾಗಿದೆ. 2024ರಲ್ಲಿ ಪಂಪ್ವೆಲ್ ಬಳಿ ಡ್ರಗ್ ಮಾರಾಟ ಮಾಡುತ್ತಿದ್ದ ಹೈದರ್ ಅಲಿಯನ್ನ ಬಂಧಿಸಲಾಗಿತ್ತು. ಬಳಿಕ ಹೈದರ್ ಅಲಿಗೆ ಡ್ರಗ್ ಪೂರೈಕೆ ಮಾಡುತ್ತಿದ್ದ ಬೆಂಗಳೂರಿನಲ್ಲಿದ್ದ ನೈಜೀರಿಯಾ ಪ್ರಜೆ ಪೀಟರ್ ಇಕೇಡಿ ಬೆಲ್ನಾವ್ ಎಂಬಾತನನ್ನ ಬಂಧಿಸಲಾಗಿತ್ತು. ಡೆಲ್ಲಿ ಟು ಬೆಂಗಳೂರು ಈ ಭಯಾನಕ ಡ್ರಗ್ಸ್ ಜಾಲ ಭೇದಿಸಿದ ರೋಚಕ ಕಾರ್ಯಾಚರಣೆ ಹೇಗಿತ್ತು? ಪ್ರಕರಣದ ಬೆನ್ನು ಬಿದ್ದಿದ್ದ ಮಂಗಳೂರು ಸಿಸಿಬಿ ಪೊಲೀಸರು ಪ್ರಮುಖ ಪೆಡ್ಲರ್ಗಳ ಬಂಧನಕ್ಕೆ ನಿರಂತರ ಪರಿಶ್ರಮ ವಹಿಸಿದ್ದರು. ನಿರಂತರ 6 ತಿಂಗಳ ಪರಿಶ್ರಮದ ಬಳಿಕ ದೆಹಲಿಯಿಂದ ಬೆಂಗಳೂರಿಗೆ ಹಾಗೂ ದೇಶದ ಇತರ ಕಡೆಗಳಿಗೆ MDMA ಸಾಗಾಟ ಮಾಡುವ ಜಾಲದ ಮಾಹಿತಿ ಲಭಿಸಿದೆ. ಬೃಹತ್ ಪ್ರಮಾಣದಲ್ಲಿ ವಿದೇಶಿ ಮಹಿಳಾ ಪ್ರಜೆಗಳು ವಿಮಾನ ಮಾರ್ಗದಲ್ಲಿ ಸಾಗಾಟ ಮಾಡುವ ಮಾಹಿತಿ ದೊರೆತಿದೆ. ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ತೆರಳಿದ ಸಿಸಿಬಿ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿ 75 ಕೋಟಿ ಮೌಲ್ಯದ ಡ್ರಗ್ ವಶಪಡಿಸಿಕೊಂಡಿದ್ದಾರೆ. ಡ್ರಗ್ ಸಾಗಾಟ ಮಾಡುತ್ತಿದ್ದ
ಬಾಂಬಾ ಫಾಟಾ ಹಾಗೂ ಅಬಿಗೇಲ್ ಅಡೋನಿಸ್ ಎಂಬ ಇಬ್ಬರು ಮಹಿಳೆಯರನ್ನ ಬಂಧಿಸಿದ್ದಾರೆ. ಇದು ರಾಜ್ಯದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆಯಾಗಿದ್ದು, ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಂಗಳೂರು ಪೊಲೀಸರ ಈ ಕಾರ್ಯಾಚರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿದ್ದಾರೆ. ಇದು ರೋಚಕವಾಗಿರುವಂತಹ ಕಾರ್ಯಾಚರಣೆ. ಡೆಲ್ಲಿ ಟು ಬೆಂಗಳೂರು ಇವೆಲ್ಲದರ ಜೊತೆಗೆ ಬರೋಬ್ಬರಿ 75 ಕೋಟಿ ರೂಪಾಯಿನ ಡ್ರಗ್ ಜಾಲವನ್ನ ಬೆನ್ನಟ್ಟಿ ಇದನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಬುಡ ಸಮೇತ ಕೀಳಿ ಹಾಕಲಾಗಿದೆ. ಇವೆಲ್ಲದರ ಜೊತೆಗೆ 37 kg ಈ ಒಂದು MDMA ಅನ್ನುವಂಥದ್ದು. MDMA ಈಗಾಗಲೇ ಬ್ಯಾನ್ ಆಗಿದೆ, ಬಟ್ ಸ್ಟಿಲ್ ಹೌ ಅನ್ನುವಂಥದ್ದು ಹೇಗೆ ಮಕ್ಕಳಿಗೆ ಸಿಗ್ತಾ ಇದೆ, ಹೇಗೆ ಜನರಿಗೆ ಸಿಗ್ತಾ ಇದೆ, ಇವೆಲ್ಲದರ ನಡುವೆ ನಾನು ಅತ್ಯಂತ ಹೆಮ್ಮೆಯಿಂದ ನಮ್ಮ ಮಂಗಳೂರಿನ ಸೂಪರ್ ಕಾಪ್, ನಮ್ಮ ಹೆಮ್ಮೆಯ ಮಂಗಳೂರು ಪೊಲೀಸ್ ಕಮಿಷನರ್ ಸರ್ ಇವರನ್ನ ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋಗೆ ಸೆಕೆಂಡ್ ಟೈಮ್ ಬರ್ತಾ ಇದ್ದಾರೆ. ಯಾಕೆ ಅಂತ ಬಂದಾಗ ಪ್ರತಿ ಬಾರಿಯೂ ಕೂಡ ಬಂದಾಗ ಒಂದಿಲ್ಲೊಂದು ವಿಚಾರದಲ್ಲಿ ನಮ್ಮ ಮಂಗಳೂರು ಹೆಮ್ಮೆ ಪಡುವಂತಹ, ಜೊತೆಗೆ ನಮ್ಮ ರಾಜ್ಯ ಹೆಮ್ಮೆ ಪಡುವಂತಹ ಕೆಲಸವನ್ನ ಇವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಬಂದ ಮೇಲೆ ನಮ್ಮ ಮಂಗಳೂರಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳಾಗಿದೆ. ಎಲ್ಲಿ ತನಕ ಅಂತ ಬಂದಾಗ ಈ ಹಿಂದೆ ಅವರು ನಮ್ಮ ಸ್ಟುಡಿಯೋಗೆ ಬಂದಿರುವಂಥದ್ದು ಚಡ್ಡಿ ಗ್ಯಾಂಗ್, ನಮ್ಮ ಕರಾವಳಿ ಭಾಗದಲ್ಲಿ ಚಡ್ಡಿ ಗ್ಯಾಂಗ್ನ ಅಟ್ಟಹಾಸ ಬಹಳಷ್ಟು ಕಷ್ಟವನ್ನು ತಂದಿತ್ತು. ನಮ್ಮ ಮಂಗಳೂರು ಜಿಲ್ಲೆಯ ಜನತೆಯ ನಿದ್ದೆಯನ್ನು ಗೆಡಿಸಿತ್ತು. ಆ ಸಂದರ್ಭ ಆ ಒಂದು ಚಡ್ಡಿ ಗ್ಯಾಂಗನ್ನು ಮಟ್ಟ ಹಾಕಿದಂತಹ ವ್ಯಕ್ತಿ, ಅಟ್ ದ ಸೇಮ್ ಟೈಮ್ ಈ ಕೋಟೆಕರ್ನ ಬ್ಯಾಂಕ್ನ ವಿಚಾರವಾಗಿ ನಡೆದಿರುವಂತಹ ದರೋಡೆ ಪ್ರಕರಣ ಅದನ್ನು ಕೂಡ ಯಶಸ್ವಿಯಾಗಿ ಮಟ್ಟ ಹಾಕಿದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿ. ಇದೀಗ ಮತ್ತೊಮ್ಮೆ ನಮ್ಮ ಮಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯ ಹೆಮ್ಮೆ ಪಡುವಂತೆ ಮಾಡಿದಂತಹ ಸೂಪರ್ ಕಾಪ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸರ್, ಆತ್ಮೀಯವಾದಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಧನ್ಯವಾದಗಳು. ಮೊದಲಾಗಿ ಕಂಗ್ರಾಚುಲೇಷನ್ ಸರ್, ಅಭಿನಂದನೆಗಳು. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಕೆಲಸವನ್ನ ಮಾಡಿದಿರಿ. ಅಂಡ್ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಎಸ್ ಸರ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಪಮ್ ಅಗರ್ವಾಲ್ ಸರ್, ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್. ಎಸ್, ಇವರು ಬಂದ್ಮೇಲೆ ಬಹಳಷ್ಟು ಒಳ್ಳೆಯ ಕೆಲಸಗಳಾಗ್ತಾ ಇದೆ. ಇವೆಲ್ಲದ್ರ ಜೊತೆಗೆ ಈಗ ಇಡೀ ರಾಜ್ಯದ ಜನತೆ ತಿರುಗಿ ನೋಡುವಂತೆ ಮಾಡಿದಂತಹ ಇಂಥ ದೊಡ್ಡ ಮಟ್ಟದ ಬೃಹತ್ ಡ್ರಗ್ ಜಾಲವನ್ನ ಮಟ್ಟ ಹಾಕಿದ್ದಾರೆ ಅನುಪಮ್ ಅಗರ್ವಾಲ್ ಸರ್. ಸೊ ಹಾಗಿದ್ದಾಗ ನಾನು ನೇರವಾಗಿ ನಿಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೇನೆ ಈ ಒಂದು ವಿಚಾರದ ಬಗ್ಗೆ. ಜೊತೆಗೆ ಅನುಪಮ್ ಅಗರ್ವಾಲ್ ಸರ್ ಜೊತೆಗೆ ಇಡೀ ನಮ್ಮ ಮಂಗಳೂರು ಸಿಸಿಬಿ ತಂಡ, ನಮ್ಮ ಮಂಗಳೂರು ಪೊಲೀಸ್ ಇಲಾಖೆ ಮಾಡಿರುವಂತಹ ಹೆಮ್ಮೆಯ ಕೆಲಸಗಳ ಬಗ್ಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ಆ ಒಂದು ವಿಚಾರದ ಬಗ್ಗೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಕರೆಗಳು ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಸೊ ಹಾಗಿದ್ದಾಗ ನಾನು ನೇರವಾಗಿ ಈ ಫಸ್ಟ್ ರಿಯಾಕ್ಷನ್ ಬಗ್ಗೆ ನಾನು ಹೋಗ್ತಾ ಇದ್ದೀನಿ ಸರ್. ಏನ್ ಹೇಳ್ತೀರಾ ಸರ್ ಈ ಒಂದು ರೋಚಕ ಕಾರ್ಯಾಚರಣೆ ಸರ್? ಬರೋಬ್ಬರಿ 75 ಕೋಟಿ ರೂಪಾಯಿ, 37 kg MDMA. ಒಮ್ಮೆಲೆ ನೋಡಿದಾಗ ಬಹಳಷ್ಟು ಶಾಕ್ ಆಗುತ್ತೆ ನಮ್ಗಳಿಗೆ ಸರ್. ಈ ಒಂದು ರೋಚಕವಾಗಿರುವಂತಹ 6 month ಆಪರೇಷನ್ಸ್ ಅಂತ ನಾವು ಕೇಳ್ಕೊಂಡು ಬಂದ್ವಿ. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ನಾನು 14th ಮಾರ್ನಿಂಗ್ ನಮಗೆ ಈ ಸುದ್ದಿ ಬಂತು. ಮಾರ್ನಿಂಗ್ ಇಬ್ರು ಆಫ್ರಿಕನ್ ನ್ಯಾಷನಾಲಿಟೀಸ್ ವುಮೆನ್ಗೆ ಹಿಡಿಯುವಾಗ, ಸೊ 2 ಟ್ರಾಲಿಯಲ್ಲಿ ಓನ್ಲಿ ಡ್ರಗ್ಸ್ ಕೇಳಿ ಮತ್ತು ತೂಕ ಕೇಳುವಾಗ ನನಗೆ ತುಂಬ ಶಾಕ್ ಆಯಿತು ಆ್ಯಕ್ಚುಲಿ. ಯಾಕೆಂದರೆ ನಾವು ಕೂಡ ಎಷ್ಟು ಡ್ರಗ್ಸ್ ಅವರು ತರ್ತಾರೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮಗೆ ಗೊತ್ತಿತ್ತು ದಟ್ ಇವರು ಪ್ರತಿ ತಿಂಗಳು 2-3 ಬಾರಿ ಬರ್ತಾರೆ ಬ್ಯಾಂಗ್ಳೂರ್, ಡ್ರಗ್ಸ್ ಡೆಲಿವರಿ ಮಾಡ್ತಾರೆ. ಸೊ 37.5 kg MDMA ಇತ್ತು. ಸೊ ಆವಾಗ ಒಂದು ತುಂಬ ನಮಗೆ ಖುಷಿದು ಇದು ಒಂದು ಮೂಮೆಂಟ್. ಯಾಕೆಂದರೆ 6 ತಿಂಗಳಿಂದ ನಾವು ಅದರ ಹಿಂದೆ ಬಿದ್ದಿದ್ದೀವಿ ಆ್ಯಕ್ಚುಲಿ. ಬಹಳಷ್ಟು ನಮ್ಮ ಟೀಮ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಸೊ ಆ ಒಂದು ಸಕ್ಸಸ್ ನಮಗೆ ಸಿಕ್ಕಿತ್ತು. ಆವಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಒಂದು ಡ್ರಗ್ಸ್ ಜಾಲ ಬೇದಿದ್ದೀವಿ. ಎರಡನೇದು, ಇಲ್ಲಿ ನಾವು ಯಾವಾಗ ಇದು ಡ್ರಗ್ಸ್ ಕನ್ಸ್ಯೂಮ್ ಮಾಡೋ ಹುಡುಗರಿಗೆ ಹಿಡಿತೀವಿ, ಅವರು 1 ಗ್ರಾಮ್ 2 ಗ್ರಾಮ್ ಕನ್ಸ್ಯೂಮ್ ಮಾಡ್ತಾರೆ. ಆ ಲೆಕ್ಕ ನೋಡಿದರೆ ನಾವು ಅಟ್ಲೀಸ್ಟ್ ಆ 37.5 kg MDMA ಇಂದ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಇದು ಹುಡುಗರಿಗೆ ನಾವು ಬಹುಶಃ ಆ ಆಪರೇಷನ್ದ ಅವರು ಸೇವ್ ಆಗಿರ್ಬೋದು ಅದು ಅಂದ್ಕೊಂಡಿದ್ದೆ ನಾನು. ಸೊ ದಟ್ ವಾಸ್ ದ ಮೂಮೆಂಟ್. ಅದು ನನಗೆ ತುಂಬ ಒಂದು ಹ್ಯಾಪಿನೆಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನಿಜ ಸರ್, ದ್ಯಾಟ್ಸ್ ಫ್ಯಾಕ್ಟ್ ನಿಜವಾಗ್ಲೂ ಕೂಡ. ಯಾಕಂದರೆ ನಾವು ಗ್ರಾಮ್ಗಳ ಲೆಕ್ಕದಲ್ಲಿ ಕೇಳ್ತಾ ಇದ್ವಿ. ಯಾಕಂದರೆ MDMA ಗ್ರಾಮ್ಗಳ ಲೆಕ್ಕದಲ್ಲಿ ಪತ್ತೆ ಹಚ್ಚಲಾಯಿತು, ಗಾಂಜಾವನ್ನ ಅನ್ನುವಂಥದ್ದು. ಅಂದರೆ ಈಗ ಈ KG ಗಟ್ಟಲೆ ಅಂತ ಬಂದಾಗ ಒಮ್ಮೆಲೆ ಶಾಕ್ ಆಗುತ್ತೆ. ದ್ಯಾಟ್ಸ್ ವೈ ನಿಮಗೂ ಕೂಡ ಶಾಕ್ ಆಗಿದೆ ಮೇಲ್ನೋಟಕ್ಕೆ ನೋಡಿದಾಗ ಸರ್. ಅಂದರೆ ಈ ಆಪರೇಷನ್ ನೋಡಿದಾಗ ಅಂದರೆ 6 monthಲ್ಲೂ ಕೂಡ ತಾವುಗಳು ಆಪರೇಷನ್ ಮಾಡ್ತಿದ್ರಿ, ಇದರ ಹಿಂದುಗಡೆ ಕೆಲಸವನ್ನು ಮಾಡ್ತಾ ಇದ್ರಿ ಸರ್. ಆ್ಯಂಡ್ ಹೌ ಅನ್ನೋದಂದರೆ 37 kg ಈ ರೀತಿ ಬೆಂಗಳೂರು ಟು ಡೆಲ್ಲಿ ಟು ಬೆಂಗಳೂರು, ಅಂದರೆ ನಮ್ಮ ಥ್ರೂ ನಮ್ಮ ಏರ್ಪೋರ್ಟ್ ಮೂಲಕ ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಂದರೆ ಆ ರೀತಿ ಇದ್ದಾಗ ಅನ್ನೋದು ಪ್ರಶ್ನೆ.
ಆ್ಯಕ್ಚುಲಿ ನೋಡಿದರೆ ಒನ್ಸ್ ವಿ ಸ್ಟಾರ್ಟೆಡ್ ದಿಸ್ ಪ್ರಾಸೆಸ್ ಫಸ್ಟ್ ನಮ್ಮದು ಟಾರ್ಗೆಟ್ ಇತ್ತು ಮಂಗಳೂರಲ್ಲಿ ಲೋಕಲಿ ಯಾರಾದರೂ ಸಪ್ಲೈ ಮಾಡ್ತಾರೆ ಅವ್ರಿಗೆ ಹಿಡಿಬೇಕು, ಯಾಕೆಂದರೆ ಅವರಿಂದ ನಮ್ಮನ್ನ ಯೂತ್ಸ್ಗೆ ಈ ಡ್ರಗ್ಸ್ ಸಪ್ಲೈ ಆಗ್ತಾಯಿದೆ. ಸೊ ಆವಾಗ ನಾವು ಸತತವಾಗಿ ಪ್ರತಿ ತಿಂಗಳು ನಾವು ಕೇಸಸ್ ಹಾಕ್ತೀವಿ. ಆ ನಡುವೆ ಅಕ್ಟೋಬರಲ್ಲಿ ಕೂಡ ಅದೇ ರೀತಿ ಒಬ್ಬ ಹೈದರಲ್ಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅರೆಸ್ಟ್ ಮಾಡುವಾಗ ಒಂದು 15 ಗ್ರಾಮ್ ಸಿಕ್ತು. ಆಮೇಲೆ ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ, ಇನ್ನೂ ಸಾಕಷ್ಟು ನಮ್ಮ ಹೋಮ್ವರ್ಕ್ ಮಾಡಿದ್ದೀವಿ. ಸೊ ಆ ನಡುವೆ ನಮಗೆ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಸಿಕ್ತು. ಸೊ ಇಟ್ ವಾಸ್ ದಟ್ ಅವರು ಪ್ರತಿ ವಾರ ಬೆಂಗಳೂರು ಹೋಗೋದು, ಆಮೇಲೆ ಅಲ್ಲಿ ಕೆಲವು ಏರಿಯಾದಲ್ಲಿ ನೈಜೀರಿಯನ್ಸ್ಗೆ ಭೇಟಿ ಮಾಡೋದು, ಆ ಇನ್ಫಾರ್ಮೇಷನ್ಗಳು ನಮಗೆ ಸಿಕ್ತು. ಸೊ ಇಮಿಡಿಯೇಟ್ಲಿ ನಮ್ಮ CCB ತಂಡ ಅವರು ಅಲ್ಲಿ ಹೋಗಿ ಒಂದು ವಾರ ಸತತವಾಗಿ ಆ ಏರಿಯಾದಲ್ಲಿ ಮೂಮೆಂಟ್ಗೆ ಅಬ್ಸರ್ವ್ ಮಾಡಿ ಯಾರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ, ಯಾರು ಹೇಗೆ ಡೆಲಿವರಿ ತಗೊಳ್ತಾ ಇದ್ದಾರೆ, ಹಗಲು ರಾತ್ರಿ ವಿದೌಟ್ ಮೂವಿಂಗ್ ಫ್ರಮ್ ದ್ಯಾಟ್ ಏರಿಯಾ ಅಬ್ಸರ್ವ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ದ ಮೂಮೆಂಟ್ ವೆನ್ ವಿ ಗಾಟ್ ಒನ್ ಕ್ರೂಷಿಯಲ್ ಸಕ್ಸಸ್. ಒಬ್ಬ ನೈಜೀರಿಯನ್ಗೆ ನಾವು ಅಬ್ಸರ್ವ್ ಮಾಡಿದ್ದೇವೆ, ಯಾರು ಈ ಕೇಸಲ್ಲಿ ಹೈದರಲ್ಲಿಗೆ ಸಪ್ಲೈ ಮಾಡ್ತಾಯಿದ್ರು. ಸೊ ಆವಾಗ ಒಂದು ಕ್ರೂಷಿಯಲ್ ಡೀಟೇಲ್ ಸಿಕ್ತು. ಅವನಿಗೆ ನಾವು ವಿ ಕಾಟ್ ಹಿಮ್ ಲೈವ್ ಆ್ಯಂಡ್ ರೆಡ್ ಹ್ಯಾಂಡೆಡ್ ಅವನ ಜೊತೆಗೆ ನಮಗೆ 6.5 kg MDMA ಸಿಕ್ತು. ದ್ಯಾಟ್ ವಾಸ್ ಸೋ ಫಾರ್ ಮಂಗಳೂರು ಹಿಸ್ಟ್ರಿದು ಆವಾಗ ಅದು ಬಿಗ್ಗೆಸ್ಟ್ ಕ್ಯಾಚ್ ಇತ್ತು ಕಳೆದ ವರ್ಷ. ಆ್ಯಂಡ್ ನನಗೆ ಆವಾಗ ಕೂಡ ತುಂಬ ಹೆಮ್ಮೆ ಮತ್ತು ಖುಷಿ ಆಯಿತು, ಯಾಕೆಂದರೆ ಒಮ್ಮೆ ನಾವು ಒಂದು 10 ಕೋಟಿ ಮೇಲೆ ಪಟ್ಟದ್ದು ಡ್ರಗ್ಸ್ ಸೀಸ್ ಮಾಡಿದ್ದೀವಿ. ಆ್ಯಂಡ್ ಮ್ಯಾಂಗ್ಳೂರಿಗೆ ಯಾರು ಆಫೀಸರ್ ಬರ್ತಾರೆ ಅವ್ರ ಮೇಲೆ 2 ಚಾಲೆಂಜ್ ಒಂದು ಸತತವಾಗಿ ಇರ್ತದೆ. ಒಂದು, ಇದು ಸೂಕ್ಷ್ಮವಾಗಿ ಜಾಗ, ಸೊ ಕಮ್ಯುನಲ್ ಹಾರ್ಮನಿ ಮೇಂಟೈನ್ ಮಾಡಬೇಕು. ಎರಡನೇದು, ಈ ಡ್ರಗ್ಸ್ ಜಾಲಾಗಿ ಭೇದಿಸಬೇಕು. ಯಾಕೆಂದರೆ ನನಗೆ ನೆನಪಿದೆ, 1.5 ವರ್ಷ ಹಿಂದೆ ಇಲ್ಲಿ ಜಾಯಿನ್ ಮಾಡುವಾಗ ನನಗೆ ಮೀಡಿಯಾ ಅವರು ಮೊದಲೇ ಅದೇ ಕ್ವೆಶ್ಚನ್ ಕೇಳಿದ್ರು, ಜನಪ್ರತಿನಿಧಿಗಳು, ಮೀಡಿಯಾ ಅವರು, ದಟ್ ಈ ಡ್ರಗ್ಸ್ ಜಾಲಾಗೆ ನೀವು ಹೇಗೆ ಕಡಿವಾಣ ಹಾಕ್ತೀರಿ. ಆ್ಯಂಡ್ ಟು ಬಿ ಆನೆಸ್ಟ್, ನನಗಿಂತ ಮುಂಚೆ ಕುಲ್ದೀಪ್ ಕುಮಾರ್ ಜೈನ್ ಅವರು ಇದ್ದರು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. 6 ತಿಂಗಳಲ್ಲಿ ಸಾಕಷ್ಟು ಅವರಿಗೆ ಪ್ರಶಂಸೆಗಳು ಸಿಕ್ಕಿತ್ತು. ಆ್ಯಂಡ್ ಒನ್ಸ್ ಯುವರ್ ಪ್ರೊಡ್ಯೂಸರ್ ಡಸ್ ಗುಡ್ ವರ್ಕ್, ನಮ್ಮ ಮೇಲೆ ಕೂಡ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಸೊ ನಾವು ಕೂಡ ಆವಾಗ ಇದು ಸಾಕಷ್ಟು ನಮ್ಮದು ಟಾರ್ಗೆಟ್ ಇತ್ತು, ಇಲ್ಲ ನಾವು ಈ ರೀತಿ ಕೆಲಸ ಮಾಡಲೇಬೇಕು ಮತ್ತು ನಾವು ಬೇಸ್ಗೆ ಹೋಗಬೇಕು, ಮೂಲಕ್ಕೆ ಹೋಗಬೇಕು. ಯಾಕೆಂದರೆ ಮೂಲಕ್ಕೆ ಹೋಗೋವರೆಗೆ ಇದು ಇದು ಸತತವಾಗಿ ನಡೀತಾ ಇರ್ತದೆ. ನಾವು ಹಿಡಿತೀವಿ, ಅವರು ಜೈಲಿಂದ ಆಚೆ ಬರ್ತಾರೆ, ಮತ್ತೆ ಮಾಡ್ತಾರೆ. ಸೊ ನೈಜೀರಿಯನ್ ಪೀಟರ್ಗೆ ಹಿಡಿದ ನಂತರ ನಮಗೆ ಆ ಕಾನ್ಫಿಡೆನ್ಸ್ ಮತ್ತು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಆ ಆಧಾರ ಮೇಲೆ ವಿ ಟುಕ್ ದ ಡಿಸಿಷನ್ ದಟ್ ಈ ಕೇಸ್ಗೆ ನಾವು ಇಲ್ಲಿ ಬಿಡೋದಿಲ್ಲ, ವಿ ವಿಲ್ ಗೋ ಇನ್ ಟು ದ ಡೆಪ್ತ್, ಆ ಮೂಲೆಗೆ ಹೋಗಲೇಬೇಕು. ಸೊ ಬಟ್ ಇಟ್ ಈಸ್ ಈಸಿಯರ್ ಸೆಡ್ ದೆನ್ ಡನ್. ಕರೆಕ್ಟ್. ಹೇಳೋದು ತುಂಬ ಸುಲಭ ಇದೆ, ಬಟ್ ಮಾಡೋದು ನಿಜವಾಗ್ಲೂ ಕಷ್ಟದ ಕೆಲಸ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಕ್ರೈಮ್ ಬ್ರಾಂಚ್. ಯಾಕೆಂದರೆ ಈ ಕೆಲಸ ಅವರು ಬಿಡಲಿಲ್ಲ. ಆ್ಯಂಡ್ ಈ ಕ್ರಿಮಿನಲ್ಸ್, ದೊಡ್ಡ ಮಟ್ಟದಲ್ಲಿ ಕ್ರಿಮಿನಲ್ಸ್ ಯಾರು ಇರ್ತಾರೆ, ಎಸ್ಪೆಷಲಿ ಡ್ರಗ್ ಮಾಫಿಯಾ ಅವರು ಯಾವತ್ತೂ ಒಂದು ಲಿಂಕ್ ಬಿಡೋದಿಲ್ಲ. ದೇ ಆರ್ ವೆರಿ ಕೇರ್ಫುಲ್. ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಅವ್ರ ಮೇಲೆ ಸಾಕಷ್ಟು ಏಜೆನ್ಸಿಗಳು ನಿಗಾವಣೆ ಇರ್ತದೆ. ಆಲ್ ದ ಟೈಮ್ ದೇ ಆರ್ ಅಂಡರ್ ಸರ್ವಿಲೆನ್ಸ್, ಅಬ್ಸರ್ವೇಷನ್. ಸೊ ಅದಕ್ಕಾಗಿ ಅವರು ತಮಗೆ ಸೇವ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಿಕಾಷನ್ಸ್ ತಗೊಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆ ಪೂರ್ತಿ ಸಿಸ್ಟಮ್ಗೆ ಟ್ರ್ಯಾಕ್ ಮಾಡೋದು ಮತ್ತು ಐಡೆಂಟಿಫೈ ಹೌ ದೇ ಆರ್ ಡೆಲಿವರಿಂಗ್, ಅದು ಸುಲಭದ ಕೆಲಸ ಇಲ್ಲ. ಸೊ ವೆನ್ ವಿ ಸೇ 6 ತಿಂಗಳಿಂದ ನಮ್ಮವರು ಕ್ರೈಮ್ ಬ್ರಾಂಚ್ ಅವರು ಹಗಲು ರಾತ್ರಿ ಇದು ಆಪರೇಷನ್ಗೆ ಮೇಲೆ ವರ್ಕ್ ಮಾಡ್ತಾಯಿದ್ರು. ಸೊ ಸಾಕಷ್ಟು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಆಗಿದೆ. ಸೊ ಯಾಕೆಂದರೆ ಈಗ ನಾವು ಆ ನೈಜೀರಿಯನ್ಗೆ ನಾವು ಅರೆಸ್ಟ್ ಮಾಡಿದ ನಂತರ ಅವರು ನಮಗೆ ಇಂಟರೋಗೇಷನ್ ಟೈಮಲ್ಲಿ ಕೋಆಪರೇಟ್ ಮಾಡಲಿಲ್ಲ, ಅವರೇನು ಹೇಳೋದಿಲ್ಲ. ಸೊ ಟು ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ದೆಮ್, ಆಮೇಲೆ ಅವ್ರ ಮೇಲೆ ಅವರು ಹಿಂದಿನ ಮೂಮೆಂಟ್ಸ್ದು ಮಾಹಿತಿ ಕಲೆಕ್ಟ್ ಮಾಡೋದು, ಆ್ಯಂಡ್ ಅವ್ರ ಜೊತೆಗೆ ಯಾರು ಅಸೋಸಿಯೇಟ್ಸ್ ಇದ್ದಾರೆ, ಅವ್ರ ಮೇಲೆ ಯಾರಿದ್ದಾರೆ, ಅದು ತಿಳ್ಕೊಳ್ಳೋದು ತುಂಬ ಒಂದು ಕಷ್ಟದ ಕೆಲಸ. ಆದರೆ ನಮ್ಮವರು ನಿಧಾನಕ್ಕೆ 1 by 1 ಬ್ಯಾರಿಯರ್ಸ್ಗೆ ಬ್ರೇಕ್ ಮಾಡಿ ಒಂದು ಹಂತಕ್ಕೆ ಬಂದು, ದೆನ್ ವಿ ಗಾಟ್ ಟು ನೋ ದಟ್ ಈ ಡ್ರಗ್ಸ್ ಜಾಲದು ನಮ್ಮಲ್ಲಿ ಬರೋದು ಡ್ರಗ್ಸ್ದು ಎಪಿಸೆಂಟರ್ ಡೆಲ್ಲಿ ಇದೆ. ಸೊ ಡೆಲ್ಲಿಯಿಂದ ಅವರು ಒಂದು ಪರ್ಟಿಕ್ಯುಲರ್ ರೂಟಿಂದ ಬರ್ತಾ ಇದ್ದಾರೆ. ಸೊ ಆವಾಗ ನಮ್ಮ ಟೀಮ್ ಇಮಿಡಿಯೇಟ್ಲಿ ಡೆಲ್ಲಿ ಕಡೆ ಹೋದರು. ಆ್ಯಂಡ್ ಔಟ್ಸೈಡ್ ಸ್ಟೇಟ್ ಹೋಗಿ ಅಲ್ಲಿ ಹಾಲ್ಟ್ ಮಾಡಿ ಆ ಜಾಗದಲ್ಲಿ ಅಬ್ಸರ್ವ್ ಮಾಡೋದು ಇಷ್ಟು ಸುಲಭ ಇಲ್ಲ. ಯಾಕೆಂದರೆ ಇಟ್ ಈಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಸೊ ಅಲ್ಲಿ ಹೋಗಿ ಅವರು ಹಗಲು ರಾತ್ರಿ
ಆರೋಪಿಗಳಿಗೆ ಅಬ್ಸರ್ವ್ ಮಾಡಿ ಅವ್ರದ್ದು ಮೂಮೆಂಟ್ಗೆ ನೋಡಿ ಯಾರ್ಯಾರಿಗೆ ಸಹಯೋಗ ಮಾಡ್ತಾ ಇದ್ದಾರೆ, ಹೇಗೆ ಅವರು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ದೆನ್ ನಾವು ಒಂದು ರೂಪರೇಖಾ ನಮ್ಮದು ರೆಡಿ ಆಯಿತು. ದೆನ್ ಮತ್ತೆ ಅವ್ರ ಟೀಮನ್ನು ಬೆಂಗಳೂರಿಗೆ ಪ್ರಯಾಣ ಮಾಡಿದರು. ಬೆಂಗಳೂರಲ್ಲಿ ಕೂಡ ಹೇಗೆ ಅವರು ಬರ್ತಾರೆ, ಹೇಗೆ ಹೋಗ್ತಾರೆ, ಯಾವ ರೀತಿ ಡೆಲಿವರಿ ಮಾಡ್ತಾರೆ ಅದು ಒಂದು ಅಬ್ಸರ್ವ್ ಮಾಡಿ ದೆನ್ ವಿ ಪ್ರಿಪೇರ್ಡ್ ಅವರ್ ಫ್ರೇಮ್ವರ್ಕ್, ಹೇಗೆ ಅವ್ರಿಗೆ ನಾವು ಹಿಡಿಬೇಕು ಅಂತ. ಸೊ ಇದಕ್ಕಿಂತ ಮುಂಚೆ ಕೂಡ 1-2 ಸಲ ನಮಗೆ ಇದು ಅವಕಾಶ ಸಿಕ್ಕಿತ್ತು, ಬಟ್ ಸ್ವಲ್ಪ ಇದು ಕಾಲಾವಕಾಶ ಕಡಿಮೆ ಇತ್ತು. ಬಟ್ ಆನ್ ದ್ಯಾಟ್ ಡೇ ನಮಗೆ ಅದು ಖಚಿತ ಮಾಹಿತಿ ಸಿಕ್ತು ಅಲ್ವಾ. ಆ್ಯಂಡ್ ದೆನ್ ಅವರ್ ಟೀಮ್ ಪ್ರೊಸೀಡೆಡ್ ಆ್ಯಂಡ್ ವಿ ವಾಚ್ಡ್ ದೆನ್ ಇಂಟರ್ಸೆಪ್ಟ್ ಮಾಡಿ ನಾವು ಅವ್ರಿಗೆ ಹಿಡಿದಿದ್ದೀವಿ. ಎಸ್ ಸರ್, ಇದು ಯಾವ ರೀತಿ ಇತ್ತು ಈ ಒಂದು ರೋಚಕ ಕಾರ್ಯಾಚರಣೆ ಅನ್ನುವಂಥ ಇವೆಲ್ಲದ್ರ ಜೊತೆಗೆ ಸರ್ ಇಲ್ಲಿ ಹಾಗಾದ್ರೆ ಲೀಡ್ ಕೊಡುವಂಥದ್ದು ಇಲ್ಲಿ ಹೈದರ್ ಅಲಿ ಅನ್ನುವಂತಹ ವ್ಯಕ್ತಿ ಅಂದ್ರೆ 2024ರಲ್ಲಿ ಪಂಪೆಲ್ನಲ್ಲಿ ಆಗಿತ್ತು, ಆ ವ್ಯಕ್ತಿಯಿಂದ ಲೀಡ್ ಸಿಗುತ್ತೆ ಅಲ್ವಾ ಸರ್. ಈಗ ಹೈದರ್ ಅಲಿ ಅನ್ನುವಂಥ ವ್ಯಕ್ತಿಯಿಂದ ಅಂದ್ರೆ ಗೊತ್ತಿರ್ಬೋದು ತಮ್ಗಳಿಗೆ 2024ರಲ್ಲಿ ಪಂಪೆಲ್ನಲ್ಲಿ ಡ್ರಗ್ ಪೆಡ್ಲರ್ ಆಗಿರುವಂತಹ ಹೈದರ್ ಅಲಿಯನ್ನ ಬಂಧನ ಆಗುತ್ತೆ, ತದನಂತರ ಈ ಒಂದು ಲೀಡ್ ಸಿಗುತ್ತೆ. ಈಗ ಇಲ್ಲಿ ಬರುವಂತಹ ಪ್ರಶ್ನೆ ಅಂದ್ರೆ ದಕ್ಷಿಣ ಆಫ್ರಿಕಾ ನೈಜೀರಿಯನ್ ಪ್ರಜೆಗಳನ್ನ ಈಗ ಬಂಧನ ಮಾಡಲಾಗಿದೆ. ಸೊ ಅವರಿಗೆ ಯಾರಿಗೂ ಕೂಡ ಲಿಂಕ್ ಇಲ್ಲ ಅಂತೆ, ಇಬ್ಬರಿಗೂ ಕೂಡ ಲಿಂಕ್ ಇಲ್ಲ ಅನ್ನುವಂತಹ ಮಾಹಿತಿ. ಸೊ ಇವೆಲ್ಲದರ ಜೊತೆಗೆ ಅವರು ಈ ಹಿಂದೆ 59 ಬಾರಿ ಡೆಲ್ಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡಿದ್ದಾರೆ, 59 ಟೈಮ್ಸ್ ಅವರು. ಇದೆಲ್ಲ ಮಾಹಿತಿಗಳಿದೆ ಸರ್, ಅಂದರೆ ಅಷ್ಟು ಪ್ರಯಾಣ ಮಾಡ್ತಾರೆ ಆ ರೀತಿ ಇದೆ. ಬಟ್ ಸ್ಟಿಲ್ ಯಾಕೆ ಇಷ್ಟು ದಿನ ಗೊತ್ತಾಗಿಲ್ಲ ಅನ್ನುವಂತಹ ಪ್ರಶ್ನೆಗಳು. ಸೊ ಅವರು ಕಳೆದ ಡಿಸೆಂಬರ್ 2023ಇಂದ ಜನವರಿ 25ವರೆಗೆ ಡೆಲ್ಲಿಯಿಂದ ಬೆಂಗಳೂರು ಏರ್ಪೋರ್ಟ್ ಮುಖಾಂತರ 37 ಬಾರಿ ಬಂದಿದ್ದಾರೆ. ಆಮೇಲೆ ಡೆಲ್ಲಿಯಿಂದ ಮುಂಬೈ 22 ಬಾರಿ ಪ್ರಯಾಣ ಮಾಡಿದ್ದಾರೆ. ಒಟ್ಟಾರೆ ಒಂದು 59 ಸಾರಿ ಅವರು ಡೆಲ್ಲಿಯಿಂದ ಪ್ರಯಾಣ ಮಾಡಿದ್ದಾರೆ. ಆ್ಯಂಡ್ ವಿ ಆರ್ ಅಸ್ಯೂಮಿಂಗ್ ದಟ್ ಅದು ಡ್ರಗ್ ಸಂಬಂಧಪಟ್ಟ ಇರಬಹುದು, ಆದರೆ ಅನ್ಲೆಸ್ ಅಂಟಿಲ್ ವಿ ಪ್ರೊಡ್ಯೂಸ್ ಎವಿಡೆನ್ಸ್ ಅಥವಾ ಇದು ಪ್ರೂಫ್ ಆಗೋವರೆಗೆ ಹೇಳೋಕ್ಕಾಗೋದಿಲ್ಲ. ಬಟ್ ದೀಸ್ ಆಲ್ 59 ಜರ್ನೀಸ್ ವರ್ ಶಾರ್ಟ್ ಟೈಮ್ ಜರ್ನಿ, ಒಂದು ದಿವಸದ್ದು 1.5 ದಿವಸದ್ದು. ಸೊ ಅವರ್ ಅಜಂಪ್ಷನ್ ಇನ್ ದಟ್ ರಿಗಾರ್ಡ್ ದಟ್ ಅವರು ಡ್ರಗ್ಸ್ಗೋಸ್ಕರ ಇದು ಎಲ್ಲ ಜರ್ನಿ ಮಾಡಿದ್ದಾರೆ. ಓಕೆ. ಜೊತೆಗೆ ಸರ್ ಇಲ್ಲಿ ದಕ್ಷಿಣ ಆಫ್ರಿಕಾದ ಪ್ರಜೆ ಬಂಬಾ ಫಾಂಟಾ ಯಾನೆ ಅಡೋನಿಸ್ ಅನ್ನುವಂಥದ್ದು 31 ವರ್ಷ, ಅವರು 2016ರಲ್ಲೇ ಭಾರತಕ್ಕೆ ಬಂದು ವೀಸಾ ಅವಧಿ ಮುಗ್ದಿದ್ರು ಕೂಡ ದಿಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಇದೆಲ್ಲವೂ ಕೂಡ ಇದ್ದಾಗ ಅಂದ್ರೆ ಇದೆಲ್ಲವೂ ನೋಡಿದಾಗ ಏನು ಅನ್ನೋಂಥ ವಿಚಾರಗಳು ಬರುತ್ತೆ ಅಂದ್ರೆ ನಮ್ಮಲ್ಲಿ ಈ ರೀತಿ ಡ್ರಗ್ ಮಾಫಿಯಾದ ಹಿಂದ್ಗಡೆ ಈ ರೀತಿ ಸಪೋರ್ಟ್ಗಳು ಇದೆಯಾ ಅನ್ನುವಂಥದ್ದು ಈ ರೀತಿ ಇದ್ದಾಗ, ಜೊತೆಗೆ ಏರ್ಪೋರ್ಟ್ನಲ್ಲಿ ಈ ರೀತಿ ಸ್ಟ್ರಿಕ್ಟ್ ಆಗಿರುವಂತಹ ತಪಾಸಣೆಗಳು ಕೂಡ ನಡೆಯುತ್ತೆ. ಬಟ್ ಸ್ಟಿಲ್ ಹೌ ಅನ್ನೋದು, ಯಾಕಂದ್ರೆ ಆ ಒಂದು 37.5 kg ಗಾಂಜಾವನ್ನು ನೋಡಿದಾಗ ಆ ದೃಶ್ಯಗಳನ್ನು ಕೂಡ ಪ್ಲೇ ಮಾಡಿ ಎಸ್ ಇಷ್ಟು MDMAಗಳನ್ನು ನಾವು ನೋಡಿದಾಗ ಅಂದರೆ ಇಷ್ಟು ವೆರಿ ಈಸಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸರ್. 2 ಕ್ವೆಶನ್ಸ್ಗಳು ಇದೆ ಇದರಲ್ಲಿ. ಒಂದು ನೈಜೀರಿಯನ್ ಲೇಡಿ ದೆನ್ ದಿಸ್ ವೆಸ್ಟ್ ಆಫ್ರಿಕನ್ ಪರ್ಸನಾಲಿಟಿ, ಇಬ್ರು ವೀಸಾ ಅವಧಿ ಮುಕ್ತಾಯ ಆದ ನಂತರ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಇವ್ರದ್ದು ಪೂರ್ತಿ ಡೀಟೇಲ್ಸ್ ಈಗ ಕಲೆಕ್ಟ್ ಮಾಡಿದ್ದೀವಿ. ನಾವು ಪಾಸ್ಪೋರ್ಟ್ ಇದು MEAಗೆ ಕೂಡ ಇದರದ್ದು ಬಗ್ಗೆ ಮಾಹಿತಿ ಸಲ್ಲಿಸಿದ್ದೀವಿ. ಯಾಕೆಂದರೆ ನಮಗೆ ಸಿಗುವಾಗ ಅವ್ರ ಹತ್ರ ಒಂದು ಫೇಕ್ ಪಾಸ್ಪೋರ್ಟ್ ಮತ್ತು ಫೇಕ್ ವೀಸಾ ಇತ್ತು. ಸೊ ಆ ಆಧಾರ ಮೇಲೆ ಹೇಗೆ ವಾಸ ಮಾಡ್ತಾ ಇದ್ರು ಮತ್ತು ಇಲ್ಲಿವರೆಗೆ ಯಾಕೆ ಡಿಪೋರ್ಟ್ ಆಗಿಲ್ಲ, ಸೊ ಅದರ ಬಗ್ಗೆ ನಾವು ಈಗ ಹೈಯರ್ ಏಜೆನ್ಸೀಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಆ್ಯಂಡ್ ದಿಸ್ ನೀಡ್ ಟು ಬಿ ಇನ್ವೆಸ್ಟಿಗೇಟೆಡ್ ಖಂಡಿತ. ಯಾಕೆಂದರೆ ಇಷ್ಟು ವರ್ಷದಿಂದ 4 ವರ್ಷ ಮತ್ತು ಒಂದು ಲೇಡಿ ವಾಸ ಬಿಯಾಂಡ್ 4 ಇಯರ್ಸಿಂದ ವಾಸ ಮಾಡ್ತಾ ಇದ್ರು, ಇನ್ನೊಂದು ಲೇಡಿ 8 to 9 years ಆಯಿತು. ಸೊ ಹೌ ದೇ ವರ್ ಸರ್ವೈವಿಂಗ್ ವಿತ್ ದನ್ ಫೇಕ್ ಪಾಸ್ಪೋರ್ಟ್, ಎಕ್ಸ್ಪೈರ್ಡ್ ವೀಸಾ ಆ್ಯಂಡ್ ಆಲ್ ದಿಸ್ ಥಿಂಗ್. ಸೊ ಅದಕ್ಕಾಗಿ ಇದು ಹೈಯರ್ ಏಜೆನ್ಸೀಸ್ಗೆ ಇದ್ರ ಬಗ್ಗೆ ನಾವು ಇಂಟಿಮೇಷನ್ ಕೊಟ್ಟಿದ್ದೀವಿ. ಆ್ಯಂಡ್ ಹೋಪ್ಫುಲಿ ಅಲ್ಲಿ ಅವ್ರದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ತದೆ. ಓಕೆ. 2 ಕ್ವೆಶನ್ ರೇಸ್ ಬೈ ಯು, ಏರ್ಪೋರ್ಟ್ ಮುಖಾಂತರ ಹೇಗೆ ಇಷ್ಟು ದೊಡ್ಡ ಕ್ವಾಂಟಿಟಿ ಅವರು ತರಲಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು? ಯಾಕೆಂದರೆ ಈಗ ಜನಸಾಮಾನ್ಯರಿಗೆ ಒಂದು ಕ್ವೆಶನ್ ಎಲ್ಲರೂ ನನಗೆ ಈಗ ಕೇಳ್ತಾ ಇದ್ದಾರೆ, ಮತ್ತು ಇದು ಒಂದು ಸಹಜ ಇದೆ, ದಟ್ ನಾವು ಸಣ್ಣ ಒಂದು ಐಟಮ್ಸ್ನ ಇದು ಲಗೇಜಲ್ಲಿ ಚೆಕ್-ಇನ್ ಲಗೇಜ್ ಆಗಲಿ ಅಥವಾ ಹ್ಯಾಂಡ್ ಬ್ಯಾಗೇಜಲ್ಲಿ ತಗೊಂಡು ಹೋಗುವಾಗ ಅದು ಸ್ಕ್ಯಾನಲ್ಲಿ ಸಿಗ್ತದೆ ಮತ್ತು ನಮಗೆ ತೆಗೆಗೆ ಹೇಳ್ತಾರೆ. ಹೌ ಇಟ್ ವಾಸ್ ಪಾಸಿಬಲ್ ದಟ್ 37.5 kg MDMA ಎಷ್ಟು ಸುಲಭವಾಗಿ ಏರ್ಪೋರ್ಟಿಂದ ಆಚೆ ಬಂತು? ಸೊ ನಮ್ಮ ನೆಕ್ಸ್ಟ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೇ ಡೈರೆಕ್ಷನ್ದಲ್ಲಿದೆ. ಈಗಾಗಲೇ ನಮ್ಮ ತಂಡ ಡೆಲ್ಲಿಲಿದ್ದಾರೆ. ಅವರು ಏರ್ಪೋರ್ಟ್ ಆಪರೇಷನ್ಸ್ ಬಗ್ಗೆ ಈಗ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು CCTV ಫುಟೇಜ್ ಕಲೆಕ್ಟ್ ಮಾಡ್ತೀವಿ. ಸೊ ದ್ಯಾಟ್ ಹೌ ಇಟ್ ಹ್ಯಾಪನ್,
ಹೌ ಇಟ್ ಟ್ರಾನ್ಸ್ಪೈರ್ಡ್, ಯಾರು ಹೆಲ್ಪ್ ಮಾಡಿದ್ದಾರೆ, ಅದು ನಾವು ತಿಳ್ಕೋಬೇಕು. ಓಕೆ, ಜೊತೆಗೆ ಸರ್ ಈಗ ಆ ಒಂದು MDMAಗಳನ್ನು ನೋಡಿದಾಗ 37.5 kg ಯಾವ ರೀತಿಯಲ್ಲಿ ಅವರು ಸಾಗಾಟ ಮಾಡ್ತಾ ಇದ್ದಾರೆ ಅಂದರೆ ಓಪನ್ ಆಗಿ ಅಂದರೆ ವಿತ್ ಏನು ಬಟ್ಟೆಗಳನ್ನು ಸುತ್ತಿ ಮಾಡ್ತಾ ಇದ್ರ ಅಥವಾ ಏನಾದರೂ ಹೈಡ್ ಮಾಡಿ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಸಾಗಿಸ್ತಾ ಇದ್ದಾರೆ ಅಥವಾ ಯಾವ ರೀತಿ ತಮ್ಗಳಿಗೆ ನೋಡಲಿಕ್ಕೆ ಸಿಕ್ಕಿತ್ತು ಅಥವಾ ಸೂಟ್ ಕೇಸ್ ಆರ್ ಸಮಥಿಂಗ್ ಲೈಕ್? ಇನಿಷಿಯಲಿ ನಾವು ಅನ್ಕೊಂಡಿದೀವಿ ದಟ್ ಅವರು ತುಂಬಾ ಕನ್ಸೀಲ್ ಮಾಡಿ ತರ್ತಾರೆ ಮತ್ತು ಬ್ಲ್ಯಾಕ್ ಅಥವಾ ಏನಾದರೂ ಪಾಲಿಫಿಲ್ಮ್ಸ್ ಅಲ್ಲಿ ಹಾಕು. ಬಟ್ ಟು ಅವರ್ ಸರ್ಪ್ರೈಸ್ ನಾವು ಸೂಟ್ ಕೇಸ್ ಓಪನ್ ಮಾಡುವಾಗ ಅಲ್ಲಿ ಏನು ಇರಲಿಲ್ಲ. ಇಟ್ ವಾಸ್ ಲೈಕ್ ಟ್ರಾನ್ಸ್ಪರೆಂಟ್ ಪ್ಯಾಕೆಟ್ಸ್ ಅಲ್ಲಿ ಕ್ರಿಸ್ಟಲ್ಸ್ ಇತ್ತು ಆಕ್ಚುಲಿ, MDMA, ಅಂಡ್ ಮೇಲೆ 1-2 ಬಟ್ಟೆಗಳು ಇತ್ತು. ಸೊ ವಿ ವರ್ ಆಲ್ಸೋ ಶಾಕ್ಡ್ ಅಂಡ್ ಸರ್ಪ್ರೈಸ್, ಹೇಗೆ ಅವರು ಇಷ್ಟು ಸುಲಭವಾಗಿ ತಂದಿದ್ದಾರೆ ಅಂಡ್ ಇಷ್ಟು ಕಾನ್ಫಿಡೆನ್ಸ್ ಅವರಿಗೆ ಹೇಗೆ ಬಂತು. ಸೊ ಬಟ್ ಎಸ್, ದಿಸ್ ಇಸ್ ಸಬ್ಜೆಕ್ಟ್ ಮ್ಯಾಟರ್ ಇನ್ವೆಸ್ಟಿಗೇಷನ್. ಓಕೆ, ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇರೆಯವ್ರ ರೀತಿ ಹೈಡ್ ಮಾಡ್ಕೊಂಡೆಲ್ಲ ಇಲ್ಲ. ಯಾಕಂದ್ರೆ ಈಗ ಗೋಲ್ಡ್ ಕೇಸ್ಗಳು ನಡೀತಾ ಇದೆ, ಸೊ ಆ ರೀತಿ ಹೈಡ್ಗಳು ಓಪನ್ ಆಗಿ ಇಟ್ ವಾಸ್ ಟ್ರಾನ್ಸ್ಪರೆಂಟ್ ಕವರ್ಸ್. ಓಹೋ, ಬಟ್ ಕ್ವಾಂಟಿಟಿ ಕೂಡ ತುಂಬಾ ದೊಡ್ಡದಲ್ಲ ಸರ್? ಆ ರೀತಿ ಎರಡು ಟ್ರಾಲಿ ತುಂಬಿತ್ತು ಆಕ್ಚುಲಿ. ಬೋತ್ ದ ಟ್ರಾಲೀಸ್ ವರ್ ಬಿಗ್ ಸೈಜ್ ಅಂಡ್ ಫುಲ್ ಆಫ್ ಡ್ರಗ್ಸ್. ಸೊ ಎಸ್, ಅವರು ಲೈಕ್ ಜಸ್ಟ್ ಇಮ್ಯಾಜಿನ್, ಇದು ಒಂದ್ಸಲ ಆಪರೇಷನ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅವರುಗಳು. ಒಂದು ವೇಳೆ ಇಂತಹ ಅದೆಷ್ಟು ಬಾರಿ ಅಂದ್ರೆ 59 ಬಾರಿ ಇವರುಗಳು ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ ಅಂತ ಬಂದಾಗ ಇಂತಹ ಅದೆಷ್ಟು ಪ್ರಕರಣಗಳನ್ನ ಮಾಡಿರಬಾರದು ಇಂತಹವರು ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಿದ್ದಾಗ ಅದೆಲ್ಲ ಪ್ರಶ್ನೆಗಳು ಬರುತ್ತೆ. ಹಾಗಿದ್ದಾಗ ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಅಂದ್ರೆ ಒಂದು ಹಂತಕ್ಕೆ ನಡೀತಾ ಇದೆ ಸರ್ ತಮ್ಗಳ ಇನ್ವೆಸ್ಟಿಗೇಷನ್. ಅಂದ್ರೆ ಇದು ಪ್ರಥಮ ಬಾರಿಯ ಅಥವಾ ಈ ರೀತಿ ಇಂತಹ ಇವರು ಈ ರೀತಿ ಕೇಸ್ಗಳನ್ನ ಅವ್ರು ಮಾಡ್ತಾನೆ ಇದ್ರು, ಅಂದ್ರೆ ಸಪ್ಲೈ ಮಾಡುವಂತ ಕೆಲಸಗಳು ಆಗುತ್ತೆ ಅಂದ್ರೆ ಇದು ಅವರ ಪ್ರಜೆಗಳಿಗೆ ಅಂದ್ರೆ ಅವರ ಪ್ರಜೆಗಳು ಇಲ್ಲಿ ನೆಲೆಸಿದ್ದಾರೆ ಅವರಿಗೋಸ್ಕರ ಅಥವಾ ನಮ್ಮ ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಇರುವಂತವರಿಗೆ ಹುಡುಗರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಈ ಗಾಂಜಾ ಈ MDMA? ಈ ಕೇಸಲ್ಲಿ ಇಬ್ರು ಆರೋಪಿಗಳದ್ದು ಇಂಟರ್ಗೇಷನ್ ಈಗಲೇ ಕೂಡ ನಡೀತಾ ಇದೆ ಅಂಡ್ ಇಲ್ಲಿವರೆಗೆ ಅವರಿಂದ ನಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಆದರೆ ನಮ್ಮ ಟೀಮ್ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಖಚಿತವಾಗಿ ಇದ್ರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಬೆಂಗಳೂರು ಲ್ಯಾಂಡ್ ಆದ ನಂತರ ಮುಖ್ಯವಾಗಿ ಅವರು ತಮ್ಮದೇ ಇದು ಕಾನ್ಫಿಡೆನ್ಷಿಯಲ್ ಪ್ರಜೆಗಳಿಗೆ ಇದು ನೈಜೀರಿಯನ್ ಆಗಲಿ ಅಥವಾ ಬೇರೆಯವರಿಗೆ ಕೊಡ್ತಾ ಇದ್ರು. ಕೆಲವು ಲೋಕಲ್ ಪೆಡ್ಲರ್ಸ್ ಕೂಡ ಇರ್ಬೋದು, ಬಟ್ ಆ ಮಾಹಿತಿ ಇನ್ನೂ ಬರೋದು ಬಾಕಿ ಇದೆ. ಓಕೆ, ಲೋಕಲ್ ಪೆಡ್ಲರ್ಸ್ಗಳು ಕೂಡ ಕೊಡ್ತಾ ಇದ್ರು, ಜೊತೆಗೆ ನೈಜೀರಿಯನ್ ಪ್ರಜೆಗಳಿಗೆ ಕೂಡ ಕೊಡ್ತಾ ಇದ್ರು. ಸರ್ ಈಗ MDMA ಎಷ್ಟು ಹಾರ್ಮ್ ಆಗಿದೆ ಅನ್ನುವಂತಹ ಪ್ರಶ್ನೆ, ಯಾಕಂದ್ರೆ ನಮ್ಮ ಜನರಿಗೆ ನೋಡುವಾಗ ಗಾಂಜಾ ಅನ್ನುವಂಥದ್ದು ಗೊತ್ತಿದೆ, ಡ್ರಗ್ ಅನ್ನುವಂಥ ನಾವು ಡ್ರಗ್ಸ್ ಅಂತ ಹೇಳ್ತೇವೆ, ಡ್ರಗ್ ಮಾಫಿಯಾ ಅನ್ನುವಂಥದ್ದು. MDMA ಬ್ಯಾನ್ ಆಗಿದೆ, ಬಟ್ ಸ್ಟಿಲ್ MDMA ಈಗ ಸಪ್ಲೈ ಆಗುವಂಥದ್ದು ಗೊತ್ತಿದೆ. ಇವೆಲ್ಲದರ ಜೊತೆಗೆ ಎಷ್ಟು ಇದು ಮಾರಕವಾಗಿದೆ ಅನ್ನುವಂಥ ಪ್ರಶ್ನೆ, ಅಂದ್ರೆ ಇದರ ಕ್ರೂರತೆ ಏನು ಅನ್ನುವಂಥ ವಿಷಯ. MDMA comes under synthetic drug category. So this ganja comes under cannabis and it is more dangerous than the cannabis actually. So ಅದಕ್ಕಾಗಿ ಇದರದ್ದು ಕ್ವಾಂಟಿಟಿ ಆ್ಯಕ್ಟ್ ಪ್ರಕಾರ ನೋಡಿದರೆ ಗಾಂಜಾ ಅಲ್ಲಿ 1 kg ಮೇಲೆ ಒಂದು ಮೀಡಿಯಮ್ ಕ್ವಾಂಟಿಟಿ ಹೇಳ್ತಾರೆ. ಇದರಲ್ಲಿ ಅಬೌಟ್ 10 grams is commercial quantity. So that much is the seriousness about the synthetic drugs. Okay. So 1 kg ಗಾಂಜಾ ಕನ್ಸ್ಯೂಮ್ ಮಾಡಿದರೆ ಕೂಡ ಎಷ್ಟು ದುಷ್ಪರಿಣಾಮ ಬಿಡೋದಿಲ್ಲ. ವೇರ್ ಇಸ್ 1 gram ಸಿಂಥೆಟಿಕ್ ಡ್ರಗ್ ದಿಸ್ MDMA ಕನ್ಸ್ಯೂಮ್ ಮಾಡಿದ್ರೆ ಬೀಳ್ತದೆ. ಅಲ್ಪ. Yes. Okay. So it affects the mind like anything and ತುಂಬ ಅದರದ್ದು ಹೆಲ್ತ್ ಮೇಲೆ ತುಂಬ ದುಷ್ಪರಿಣಾಮಗಳು ಇದೆ. ಬಟ್ ಆದರೆ ಇನ್ ದ ಟರ್ಮ್ಸ್ ಆಫ್ ಡ್ರಗ್ ಕನ್ಸ್ಯೂಮರ್ ನಾವು ಯಾರಿಗೆ ಎಷ್ಟು ಜನಗೆ ವಿಚಾರಣೆ ಮಾಡಿದ್ದೀವಿ, ಇಟ್ ಗಿವ್ಸ್ ದೆಮ್ ಮಚ್ ಮೋರ್ ಕಿಕ್. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಜನ ಇದರ ಹಿಂದೆ ಬೀಳ್ತಾ ಇದ್ದಾರೆ. ಓಕೆ. ಸೊ ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹ ಈ ಒಂದು ಡ್ರಗ್ ಜಾಲ, ಇವೆಲ್ಲದರ ಜೊತೆಗೆ ತಮ್ಮೆಲ್ಲ ತಂಡ ಎಷ್ಟು ಜನರ ತಂಡ ಸರ್ ಕಾರ್ಯಾಚರಣೆ ಮಾಡಿರುವಂಥದ್ದು ಇವೆಲ್ಲದರ ಜೊತೆಗೆ? ದಿಸ್ ಈಸ್ ಆಲ್ವೇಸ್ ಅ ಟೀಮ್ ವರ್ಕ್. ಯಾಕೆಂದರೆ ಒಬ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನಿಜವಾಗ್ಲೂ ಹೇಳಿದರೆ ಐ ಕೆನಾಟ್ ಸೇ ಎಕ್ಸಾಕ್ಟ್ಲಿ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಬಿಕಾಸ್ ಇಟ್ ವಾಸ್ ಎ ಬಿಗ್ ವರ್ಕ್. CCBದು ಆಲ್ಮೋಸ್ಟ್ ಸಂಪೂರ್ಣ ತಂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು ACP ವರೆಗೆ ಎಲ್ಲರೂ ಇದರ ಮೇಲೆ ತುಂಬ ಒಂದು ಎಫರ್ಟ್ಸ್ ಹಾಕಿದ್ದಾರೆ. ಎಲ್ಲರದ್ದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಕೆಲವರು ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿದ್ದಾರೆ, ಕೆಲವರು ಆಫೀಸಲ್ಲಿ ಕೂತ್ಕೊಂಡು ಅವ್ರದ್ದು ಅನಾಲಿಸಿಸ್ ಮಾಡಿ ಎಲ್ಲ ಅವ್ರಿಗೆ ಒಂದು ಆನ್ ಫೀಲ್ಡ್ ಡ್ಯೂಟಿಯನ್ನು ಮಾಡೋರಿಗೆ ಒಂದು ಇನ್ಪುಟ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ಅ ಬಿಗ್ ಟೀಮ್ ವರ್ಕ್. ಮೇ ಬಿ ಮೋರ್ ದೆನ್ ನಾನು ಎಲ್ಲರದು ಒಬ್ರೊಬ್ರದ್ದು ಹೆಸರು ತಪ್ಪಾಗ್ತದೆ, ಬಟ್ ಮೋರ್ ದೆನ್ 20 people ದೇ ಹ್ಯಾವ್ ವರ್ಕ್ಡ್ ಇನ್ ದಿಸ್ ರಿಗಾರ್ಡ್. ಕರೆಕ್ಟ್. ಈಗ ನನಗೆ ಆ ಒಂದು ದೃಶ್ಯಾವಳಿಗಳನ್ನು ಫುಲ್ ಸ್ಕ್ರೀನಲ್ಲಿ ಪ್ಲೇ ಮಾಡಿ. ಎಸ್, ಈ MDMA ಎಸ್ ಇದು
ಅಂದ್ರೆ ತಮ್ಗಳಿಗೆ ಸರ್ ಅವರು ಸೂಟ್ ಕೇಸಲ್ಲಿ ಅಂದ್ರೆ ಈ ಲೆವೆಲ್ ಅಲ್ಲಿ ಅವರು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅಲ್ವಾ ಹೌದು. ಇದೇ ಲೆವೆಲ್ ಇದೇ level ಅಲ್ಲಿ. ತುಂಬಾ ಏನು ಹೈಡ್ ಮಾಡುವಂತದ್ದು ಏನಿಲ್ಲ ಇದು ಆಕ್ಚುಲಿ ಕವರ್ ನಾವೇ ಹಾಕಿದೀವಿ, ಅದರ ಇಟ್ ವಾಸ್ ಇನ್ ಪ್ಲಾಸ್ಟಿಕ್ ಕವರ್. ಇನ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಓಕೆ 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 ಎಸ್ ಇವರುಗಳನ್ನ ಬಂಧನ ಮಾಡಲಾಗಿರುವಂತದ್ದು ಇಬ್ಬರನ್ನ. ಎಸ್ ಇದು ಪ್ಲಾಸ್ಟಿಕ್ ಕವರ್ ಅಲ್ವಾ ಸರ್, ಸಿಗುವಾಗ ಈ ರೀತಿಯಲ್ಲಿ ಇತ್ತು. ಓಕೆ ಓಕೆ ಎಸ್ ನೆಕ್ಸ್ಟ್ ಎಸ್ ಎಂಟೈರ್ ಒಂದು ಅಲ್ಲಿ CCB ಪೊಲೀಸರು ಎಂಟೈರ್ ಆಗಿ ನಿಂತ್ಕೊಂಡಿದ್ದಾರೆ. ಎಸ್ ಇವರು ಬಂಧಿತರಾಗಿರುವಂಥವ್ರು. ಎಸ್ ಎಂಟೈರ್ ಟೀಮ್ ಇವರೆಲ್ಲರ ಒಂದು ಸಹಕಾರದಿಂದ ಎಸ್ ಇಂತಹ ಒಂದು ದೊಡ್ಡ ಡ್ರಗ್ ಜಾಲವನ್ನು ಭೇದಿಸಲಾಗಿದೆ, ಮಟ್ಟ ಹಾಕಲಾಗಿದೆ. ನಿಜವೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಸರ್ ಈ ಒಂದು ಡ್ರಗ್ ಮಾಫಿಯಾದ ವಿಚಾರವಾಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು, ಜಾಗೃತಿಗಳನ್ನು, ಅಭಿಯಾನಗಳನ್ನು ತಾವು ಮಂಗಳೂರಿಗೆ ಬಂದ ಅಂದಿನಿಂದ ಇಂದಿನವರೆಗೂ ಕೂಡ ಮಾಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬಂದಾಗಲೂ ಕೂಡ ತಮಗೆ ತಾವು ಆಗಲೇ ಹೇಳಿದಾಗೆ 2 ಚಾಲೆಂಜ್, ಒಂದು ಕಡೆ ಕಮ್ಯುನಲ್ ಇಶ್ಯೂಸ್, ಮತ್ತೊಂದು ಕಡೆ ಈ ಡ್ರಗ್ ಮಾಫಿಯಾ ಮಂಗಳೂರಲ್ಲಿ. ವೈ ಮಂಗಳೂರಲ್ಲಿ ಈ ಡ್ರಗ್ ಮಾಫಿಯಾ ಇಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ಅನ್ಕೊಳ್ತೀರಿ ತಮ್ಮ ಪ್ರಕಾರ ನೋಡಿದಾಗ ಸರ್? ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಮತ್ತು ಅನುಭವ ಪ್ರಕಾರ, ಕಳೆದ 1.5 ವರ್ಷದ ಅನುಭವ ಪ್ರಕಾರ, ಒಂದು ಮೆಡಿಕಲ್ ಕಾಲೇಜಸ್ ಜಾಸ್ತಿ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಜಾಸ್ತಿ ಇದೆ. ಹೊರಗಡೆಯಿಂದ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ. ಅವರು ಭಾಳಷ್ಟು ಜನ ಒಬ್ಬರೇ ಇರ್ತಾರೆ, PGಯಲ್ಲಿ ಇರ್ತಾರೆ ಮತ್ತು ಹಾಸ್ಟೆಲ್ಸ್ ಇರ್ತಾರೆ. ಸೊ ದೇ ಆರ್ ದ ಲೈಕ್ಸ್ ಆಫ್ ಟಾರ್ಗೆಟ್ಸ್ ಫಾರ್ ದ ಪೆಡ್ಲರ್ಸ್. ಸೊ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಸುತ್ತಮುತ್ತ ವಿ ಆರ್ ಎಟ್ ದ ಟ್ರೈ ಜಂಕ್ಷನ್. ಇಲ್ಲಿ ಪಕ್ಕದಲ್ಲಿ ಕೇರಳ ಇದೆ, ಆ ಕಡೆ ಗೋವಾ ಇದೆ, ಈ ಕಡೆಯಿಂದ ಬೆಂಗಳೂರಿಂದ. ಸೊ 3 ಕಡೆಯಿಂದ ಪೆಡ್ಲರ್ಸ್ಗಳಿಗೆ ಸಪ್ಲೈ ಮಾಡಲಿಕ್ಕೆ ಒಂದು ಸುಲಭ ಅವಕಾಶ ಇರ್ತದೆ. ಸೊ ಅದರಿಂದ ಹಿಸ್ಟೋರಿಕಲಿ ಮೇ ಬಿ ಮೋರ್ ದೆನ್ 10 to 20 ಇಯರ್ಸ್ ಇಲ್ಲಿ ಗಾಂಜಾಯಿಂದ ಹಿಡಿದು ಈಗ ಇತ್ತೀಚೆಗೆ MDMA ಈ ಸಪ್ಲೈ ಇಲ್ಲಿ ರೆಗ್ಯುಲರ್ಲಿ ಆಗ್ತಾ ಇದೆ. ಬಿಕಾಸ್ ಆ ತಕ್ಕಂತೆ ನನ್ನ ಅನಿಸಿಕೆ ಪ್ರಕಾರ ಡಿಮಾಂಡ್ ಕೂಡ ಇದೆ. ಓಕೆ. ಸೊ ಅದಕ್ಕಾಗಿ ದಿಸ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದಿಸ್ ಸಿಟಿ. ಬಹಳಷ್ಟು ಚಾಲೆಂಜ್ ಇದೆಯಾ ಈ ಒಂದು ಡ್ರಗ್ ಮಾಫಿಯಾವನ್ನು ಮಂಗಳೂರಲ್ಲಿ ಮಟ್ಟ ಹಾಕಲಿಕ್ಕೆ ಹೇಗೆ ಅಂತೇಳಿ? ಯಾಕೆಂದರೆ 2 ಪ್ರಮುಖವಾದ ಕಾರಣಗಳು ನಮ್ಮ ಮಂಗಳೂರಲ್ಲಿ ಹೇಗಿದೆ ಸರ್? ಚಾಲೆಂಜ್ ಇದರಲ್ಲಿ ತುಂಬ ಇದೆ. ಯಾಕೆಂದರೆ ಒಂದು ಡ್ರಗ್ ಪೆಡ್ಲರ್ಸ್ಗೆ ಕಾನೂನು ಇದು ನಾವು ಹಿಡಿತೀವಿ, ಜೈಲ್ ಕಳಿಸ್ತೀವಿ, ಆದರೆ ಏನಾದರೂ ಮಾಡಿ ಅವರು ಆಚೆ ಬರ್ತಾರೆ. ಆ್ಯಂಡ್ ಸಿನ್ಸ್ ಇನ್ ದಿಸ್ ಬಿಸ್ನೆಸ್ ದ ಪ್ರಾಫಿಟ್ ಈಸ್ ಹೈ. ಸೊ ಅವರು ಏನಾದರೂ ಮಾಡಿ ಮತ್ತೆ ಅದೇ ದಂಧೆಗೆ ಶಾಮೀಲಾಗ್ತಾರೆ. ಎರಡನೇದಾಗಿ ಇಲ್ಲಿ ಅವ್ರಿಗೆ ಸಪ್ಲೈ ಕೊಡೋಕ್ಕೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅದರಿಂದ ಅವರು ಟಾರ್ಗೆಟ್ ಗ್ರೂಪ್ ಕೂಡ ಇಲ್ಲಿ ಜಾಸ್ತಿ ಇದೆ. ಸೊ ಎಸ್ ದಿಸ್ ಚಾಲೆಂಜಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಕೂಡ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಲಿಕ್ಕೆ 2 ಕಡೆಯಿಂದ ನಾವು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಸ್ಟೂಡೆಂಟ್ಸ್ಗೆ ಅಥವಾ ಯೂತ್ಸ್ಗೆ ಈ ಕನ್ಸಂಪ್ಷನ್ ಬಿಸ್ನೆಸ್ಸಲ್ಲಿ ಅವರು ಬರಬಾರ್ದು, ಅದಕ್ಕಾಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಪ್ರತಿಯೊಂದು ಕಾಲೇಜ್ಗೆ, ಶಾಲೆಗಳಿಗೆ ಹೋಗ್ತೀವಿ. ಕಡ್ಡಾಯವಾಗಿ ಪ್ರತಿ ತಿಂಗಳು ನಾವು ಮಿನಿಮಮ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಹೋಗಿ ಅವ್ರ ಮೇಲೆ ಅವ್ರಿಗೆ ನಾವು ಇದರದ್ದು ಯಾವ ರೀತಿ ದುಷ್ಪರಿಣಾಮ ಬೀಳ್ಬೋದು ಹೆಲ್ತ್ ಮೇಲೆ, ಅವ್ರ ಕ್ಯಾರಿಯರ್ ಮೇಲೆ, ಮತ್ತು ಕ್ರಿಮಿನಲ್ ಸೆಕ್ಷನ್ಸ್ ಯಾವ್ಯಾವಿದೆ ಎಲ್ಲ ರೀತಿ ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ಸೊಸೈಟೀಸ್ಗೆ ಹೋಗ್ತೀವಿ. ಸೊ ದ್ಯಾಟ್ ಅವ್ರ ಪೇರೆಂಟ್ಸ್ಗೆ ಇದರ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ದೇ ಶುಡ್ ಬಿ ಅವೇರ್ ದಟ್ ಅವ್ರ ಸೊಸೈಟಿದಲ್ಲಿ ಸುತ್ತಮುತ್ತ ಯಾರು ಈ ರೀತಿ ಕನ್ಸ್ಯೂಮ್ ಮಾಡ್ತಾರೆ, ಅವ್ರ ಬಿಹೇವಿಯರಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ. ಸೊ ದ್ಯಾಟ್ ದೇ ಕ್ಯಾನ್ ಅವರಿಗೆ ಅವರು ಕೌನ್ಸಿಲಿಂಗ್ ಮಾಡ್ಬೋದು, ನಮಗೆ ಮಾಹಿತಿ ಕೊಡ್ಬೋದು. ಎರಡನೇದು ನಾವು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಎನ್ಫೋರ್ಸ್ಮೆಂಟ್ ಮೀನ್ಸ್ ಕನ್ಸ್ಯೂಮ್ ಮಾಡೋರು ಯಾರ್ಯಾರಿದ್ದಾರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಆ್ಯಕ್ಷನ್ ತಗೊಳ್ತೀವಿ, ಪೆಡ್ಲರ್ಸ್ಗೆ ಹಿಡಿತೀವಿ. ಸೊ ಆ ರೀತಿ ಒಟ್ಟಾರೆ ಒಂದು 2 ಕಡೆಯಿಂದ ನಾವು ಅಟ್ಯಾಕ್ ಮಾಡ್ತಾಯಿದ್ವಿ. ಒಂದು ಪ್ರಿವೆನ್ಷನ್ದು ಅವೇರ್ನೆಸ್ ಮುಖಾಂತರ, ಕೌನ್ಸಿಲಿಂಗ್ ಮುಖಾಂತರ. ಎರಡನೇದು ಎನ್ಫೋರ್ಸ್ಮೆಂಟ್ ಮುಖಾಂತರ ಅವ್ರ ಮೇಲೆ ಕ್ರಮ ತಗೊಳ್ಳೋದು. ಸೊ ಒನ್ ಥಿಂಗ್ ವಿ ಡಿಡ್ ದಟ್ ವಿ ಫಾರ್ಮ್ಡ್ ದ ನಾರ್ಕೋಟಿಕ್ ಆ್ಯಂಟಿ ಡ್ರಗ್ ಸ್ಕ್ವಾಡ್ ಇನ್ ಈಚ್ ಸಬ್ ಡಿವಿಷನ್. ಬಂದ ನಂತರ ನಮ್ಮ ಉತ್ತರ ಉಪವಿಭಾಗ, ಸೌತ್ ವಿಭಾಗ ಮತ್ತು ಕೇಂದ್ರ ಉಪವಿಭಾಗ ಎಲ್ಲ ಕಡೆ ಒಂದು ಡ್ರಗ್ ಸ್ಕ್ವಾಡ್ಗೆ ಫಾರ್ಮ್ ಮಾಡಿದ್ವಿ. ಯಾಕೆಂದರೆ ಐ ರಿಯಲೈಸ್ ದ್ಯಾಟ್ ನಮ್ಮ ಮಂಗಳೂರಲ್ಲಿ ತುಂಬ ಕೆಲಸಗಳು ಇರ್ತದೆ. ಆ ನಡುವೆ ನಮ್ಮ ಪ್ರಮುಖ ಕೆಲಸಕ್ಕೆ ನಾವು ಸ್ವಲ್ಪ ಕೆಲವು ಟೈಮ್ ಇಟ್ ಬಿಕಮ್ ಸೆಕೆಂಡ್ರಿ ಪ್ರಯಾರಿಟಿ. ಅದಕ್ಕಾಗಿ ನಾವು 24/7 ಇದರ ಮೇಲೆ ನಾವು ನಿಗಾವಣೆ ಇಟ್ಕೋಬೇಕು. ಯಾರು ಕನ್ಸ್ಯೂಮರ್ಸ್ ಇದ್ದಾರೆ, ಎಲ್ಲಿ ಇರ್ತಾರೆ ಅವರು,
ಯಾವ ಪಿ ಜಿಯಲ್ಲಿ ಅಥವಾ ಯಾವ ಏರಿಯಾದಲ್ಲಿ ಪ್ರಮುಖ ಇರ್ತಾರೆ ಅಲ್ಲಿ ನಾವು ದಾಳಿ ಮಾಡ್ಬೋದು. ಜೊತೆಗೆ ಅವ್ರಿಗೆ ಸಪ್ಲೈ ಮಾಡೋರು ಯಾರಿದ್ದಾರೆ ಅವ್ರದ್ದು ಡೇಟಾಬೇಸ್ ನಮ್ಮ ಹತ್ರ ಇರಬೇಕು. ಅದಕ್ಕಾಗಿ ಸತತವಾಗಿ ನಮ್ಮ ಟೀಮ್ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವು ಸ್ಕ್ವಾಡ್ ಮಾಡಿದ್ದೀವಿ. ಆ್ಯಂಡ್ ನೋಡಿದರೆ ನಮಗೆ ಈ ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಉತ್ತಮವಾಗಿ ಒಂದು ಪರಿಣಾಮಗಳು ಸಿಕ್ಕಿದೆ. ಸೊ ಕಳೆದ ವರ್ಷ 1,000ಕ್ಕಿಂತ ಹೆಚ್ಚು ಆ್ಯಕ್ಚುಲಿ ಕನ್ಸಂಪ್ಷನ್ ಕೇಸಸ್ ಬುಕ್ ಮಾಡಿದ್ದೇವೆ ನಾವು. 1,000ಕ್ಕಿಂತ ಹೆಚ್ಚು 1,000ಕ್ಕಿಂತ ಹೆಚ್ಚು ನಮ್ಮ ಮಂಗಳೂರಲ್ಲಿ ಕನ್ಸಂಪ್ಷನ್. ಸೊ ಆ್ಯಂಡ್ ಇಟ್ ವಾಸ್ ಲೈಕ್ ನಾವು ಆ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ದು ಎಕ್ಸ್ಟೆಂಟ್ ನಮಗೆ ಗೊತ್ತಿರಬೇಕು. ಈ ಪ್ರಾಬ್ಲಮ್ದು ಪ್ರಮಾಣ ಎಷ್ಟು ದೊಡ್ಡದು ಇದೆ. ಸೊ ಈ ಪ್ರಮಾಣದು ಗೊತ್ತಾಗ್ಲಿಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೇಸಸ್ ದಾಖಲು ಮಾಡಿದ್ದೀವಿ. ಅದರಿಂದ ನಮಗೆ ಪೆಡ್ಲರ್ಸ್ಗಳದ್ದು ಹೆಸರು ಮತ್ತು ಅವ್ರದ್ದು ಡೀಟೇಲ್ಸ್ ಸಿಗ್ತಾ ಇದೆ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ಯು ಆರ್ ಸೀಯಿಂಗ್ 2023 1 ಕೋಟಿದು ನಾವು ಡ್ರಗ್ಸ್ ಸೀಸ್ ಮಾಡಿದ್ದೀವಿ. 2024 ಇಟ್ ವಾಸ್ 10 ಕೋಟಿಗಿಂತ ಹೆಚ್ಚು. ಈ ವರ್ಷ ನಾವು ಈಗ 77 crores. ಸೊ ಈ ಸೀಸರ್ದು ಕ್ವಾಂಟಿಟಿ ಮತ್ತು ವ್ಯಾಲ್ಯೂ ಎರಡೂ ಹೆಚ್ಚು ಆಗ್ತಾ ಇದೆ ಅಲ್ವಾ? ನಿಜ ಫ್ಯಾಕ್ಟ್. ಜೊತೆಗೆ ಯಾವ ರೀತಿ ಇತ್ತು ರೋಚಕ ಕಾರ್ಯಾಚರಣೆ, ಜೊತೆಗೆ ಏನೆಲ್ಲ ಮಾಡಿದ್ರು ಅಂಡ್ ಯಾವ ರೀತಿ ಅವರನ್ನು ಹಿಡಿಯಲಾಗಿತ್ತು, ಇವೆಲ್ಲ ಜೊತೆಗೆ ನಮ್ಮ ಮಂಗಳೂರಿನಲ್ಲೂ ಕೂಡ 1000 ಕನ್ಸ್ಯೂಮ್ ಮಾಡೋದಂದರೆ ನಮ್ಮ ಈ MDMA ಡ್ರಗ್ಗಳನ್ನು ಇದಕ್ಕೆ ಬಲಿಯಾಗಿರುವಂಥ ಯುವಕರು ಬಹಳಷ್ಟು ಜನರು ಇದ್ದಾರೆ. ಇವೆಲ್ಲದ್ರ ಜೊತೆಗೆ ನಾನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಂದರೆ ಬಹಳಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ಪೊಲೀಸ್ ಕಮಿಷನರ್ ಸರ್. ಸೊ ದಟ್ಸ್ ವೈ ನಾನು ಮೊದಲಾಗಿ ಈ ಕಾರ್ಯಾಚರಣೆ ಬಗ್ಗೆ ಕೇಳಿದೆ. ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ನಮ್ಮ ಜೊತೆ ಮೊದಲನೇ ಕರೆ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮ್ಮ ಜೊತೆ ಹನುಮಂತ್ ಕಾಮತ್ ಅವರಿದ್ದಾರೆ. ಸರ್ ನಮಸ್ತೆ ಸರ್, ಸೋಷಿಯಲ್ ಆಕ್ಟಿವಿಸ್ಟ್. ಎಸ್ ಸರ್ ನಮಸ್ತೆ. ಏನ್ ಹೇಳ್ತೀರಾ ಸರ್, ಇಂಥ ದೊಡ್ಡ ಡ್ರಗ್ ಜಾಲವನ್ನ ಮಟ್ಟ ಹಾಕಿದ್ದಾರೆ ನಮ್ಮ ಮಂಗಳೂರು ಪೊಲೀಸರು, ಏನ್ ಹೇಳ್ತೀರಾ ಸರ್? ಅಲ್ಲ, ನಾನು ಮಂಗಳೂರಿನಲ್ಲಿ ಈ ರೀತಿಯಲ್ಲಿ ಡ್ರಗ್ಸಿನ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವಂತ ನಮ್ಮ ಕಮಿಷನರ್ ಅವರಿಗೆ ನಾನು ಮಂಗಳೂರು ಜನತೆಯ ಪರವಾಗಿ ಅಭಿನಂದಿಸ್ತೇನೆ. ಒಂದೆಂತ ಹೇಳಿದ್ರೆ, ಇವರು ಮಂಗಳೂರಿನಲ್ಲೇ ಹಲವು ವರ್ಷ ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಕೆಲಸ ನಿರ್ವಹಿಸಿರುವುದರಿಂದ ಅವರಿಗೆ ಮಂಗಳೂರಿನ ನರನಾಡಿ ಗೊತ್ತಿದೆ. ಮತ್ತೆ ಬಂದ ಹೊಸತರಲ್ಲಿ ಈ ರೀತಿಯಾದಂತ ಒಂದು ಕಾರ್ಯಾಚರಣೆ ಮಾಡಿರುವುದರಿಂದ ಅನಧಿಕೃತವಾಗಿ ಮತ್ತೆ ಅಧಿಕೃತವಾಗಿ ಹಾಕಿರುವಂತವುಗಳ ಬಗ್ಗೆ ಕೆಲಸ ಮಾಡಿರುವುದಕ್ಕೆ ಬಹಳಷ್ಟು ಸಂತೋಷ ಆಗಿದೆ. ಆದ್ರೆ ನಾನು ಅವರಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದೆಂತ ಹೇಳಿದ್ರೆ, ಏನು ಈ ಫ್ಲೆಕ್ಸ್ ಬ್ಯಾನರ್ಗೆ ಉಪಯೋಗಿಸುವಂತ ಮೆಟೀರಿಯಲ್ ಇದೆ, ಅದು ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿರುವಂತದ್ದು. ಅದೇ ಮೆಟೀರಿಯಲ್ ಅನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಈ ಹೋರ್ಡಿಂಗ್ ಗುತ್ತಿಗೆದಾರರಿಗೆ ಏನು ಅನುಮತಿ ಕೊಟ್ಟಿದ್ದಾರೆ ಅವರು ಉಪಯೋಗಿಸುತ್ತಿರುವಂತದ್ದು ಅದೇ ಮೆಟೀರಿಯಲ್. ಹಾಗಾಗಿರುವಾಗ ಅವರಿಗೆ ಇಷ್ಟವರೆಗೆ ಯಾವುದೇ ನೋಟಿಸ್ ಪಾಲಿಕೆಯಿಂದ ಜಾರಿ ಆಗಲಿಲ್ಲ. ಹಾಗಾಗಿ ನಾನು ಕಮಿಷನರ್ ಅಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ, ಕೂಡಲೇ ಏನು ಹೋರ್ಡಿಂಗ್ ಗುತ್ತಿಗೆದಾರರಿದ್ದಾರೆ ಅವರಿಗೆ ನೋಟಿಸ್ ಜಾರಿ ಮಾಡಿ 1 ತಿಂಗಳ ಟೈಮ್ ಕೊಡಬೇಕು. ಕೂಡಲೇ ನೀವು ಉಪಯೋಗಿಸ್ತಿರುವಂತ ಮೆಟೀರಿಯಲ್ ಅನ್ನು ಅದನ್ನು ಹಾಕಿರುವಂತದ್ದು ತೆರವುಗೊಳಿಸಬೇಕು. ಇನ್ನು ಮುಂದೆ ಆ ಮೆಟೀರಿಯಲ್ ನಿಂದ ಹೋರ್ಡಿಂಗ್ ಗಳಿಗೆ ಉಪಯೋಗಿಸಬಾರ್ದು ಹೇಳುವಂಥದ್ದು. ಇನ್ನೊಂದು, ನಮ್ಮ ಆಕ್ಟಿನಲ್ಲಿ ಹೇಗೆ ಇದೆ ಹೇಳಿದ್ರೆ, ಯಾವುದೇ ಬ್ಯಾನರ್ ಹಾಕ್ಬೇಕಿದ್ರು ಕೂಡ ಪಾಲಿಕೆಗೆ ತಂದು ಲೀಸ್ಟ್ ಕೊಡಬೇಕು, ಯಾವ ಯಾವ ಪ್ರದೇಶಗಳಲ್ಲಿ ಆಗ್ತವೆ ಹೇಳುವಂಥದ್ದು. ಪಾಲಿಕೆಯಿಂದ ಅದಕ್ಕೆ ನಂಬರ್ ಹಾಕಿ ಸೀಲ್ ಹಾಕಿ ಕೊಡಬೇಕು. ಅದನ್ನು ಅವರು ಅದೇ ಪ್ರದೇಶದಲ್ಲಿ ಅವರು ಹಾಕಬೇಕು. ಆಗ ನಮ್ಗೆ ಗೊತ್ತಾಗ್ತದೆ. ಹೇಗೆ ಹೇಳಿದ್ರೆ, ಪಾಲಿಕೆ ಸೀಲ್ ಇಲ್ಲದಿದ್ರೆ, ನಂಬರ್ ಇಲ್ಲದಿದ್ರೆ ಅದು ಅನಧಿಕೃತ. ಸರಿ ಸರಿ. ಎಸ್ ಸರ್, ಎಸ್ ಸರ್. ಇದು ಇನ್ನೊಂದು ಬ್ಯಾನರ್ ಹಾಕಿದ್ದಾರೆ, ಅದು ಒಳ್ಳೆಯ ಒಂದು ಜಾಗ್ರತೆ. ಅದು ಕೂಡ ಅವರು ಪಾಲಿಕೆಗೆ ಯಾವುದು ಫೀಸ್ ಕಟ್ಟದೆ ಹಾಕುವುದರಿಂದ. ಸರಿ ಸರಿ, ತಾವು ಫ್ಲೆಕ್ಸ್ ನ ವಿಚಾರ ಓಕೆ ಗೊತ್ತಾಯ್ತು. ಎನಿವೆ ಸರ್, ಅದು ಅವರ ಗಮನಕ್ಕೆ ಬಂದಿದೆ. ಎಸ್ ಸರ್, ಅಲ್ವಾ ಸರ್? ಓಕೆ, ಫ್ಲೆಕ್ಸ್ ನ ವಿಚಾರವಾಗಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಬಹಳಷ್ಟು ಕರೆಗಳಿವೆ, ನಾನು ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಯಾಕಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲಿ ಸರ್ ಬಂದಿದ್ದಾರೆ. ಸೊ ದಟ್ಸ್ ವೈ ನಾನು ಕೊನೆಯದಾಗಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಎಸ್ ಸರ್.
ನಾನು ಜೆರಲ್ ಟವರ್ಸ್ ಅಂತ ಹೇಳಿ ಮಾತಾಡೋದು. ನಮಸ್ತೆ, ಸೋಷಿಯಲ್ ಆಕ್ಟಿವಿಸ್ಟ್. ನಮಸ್ತೆ ಸರ್, ಜೆರಲ್ ಟವರ್ಸ್. ನಮಸ್ತೆ ಸರ್, ಸೋಷಿಯಲ್ ಆಕ್ಟಿವಿಸ್ಟ್. ಎಸ್ ಸರ್. ಇವತ್ತು ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ನಮ್ಮ ಜಿಲ್ಲೆಯ ಚರಿತ್ರೆಯಲ್ಲಿಯೇ ಅಥವಾ ನಮ್ಮ ರಾಜ್ಯದ ಚರಿತ್ರೆ ಅಂತ ಹೇಳಿ ಹೇಳ್ಬಹುದು, ಬಹಳ ದೊಡ್ಡ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಎಸ್. ಇವತ್ತು ಎಲ್ ಕಡೆ ನಾವು ಮಾತಾಡ್ತೇವೆ, ಈ ಮಕ್ಕಳೆಲ್ಲ ಬೈಕಲ್ಲಿ ಎಲ್ಲ ಹೋಗುವಾಗ ಈ ಶಬ್ದ ಮಾಡಿಕೊಂಡು ಹೆಲ್ಮೆಟ್ ಇಲ್ಲದೆಲ್ಲ ರಾತ್ರಿ 1-2 ಗಂಟೆಗೆಲ್ಲ ಹೋಗುದೆಲ್ಲ ಹೋಗ್ತಾ ಇರುವಾಗ ಇವರಿಗೆ ನಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬರ್ತದೆ. ನನಗೀಗ 69 ವಯಸ್ಸು, ಮಂಗಳೂರು ನಗರವನ್ನು ಬಹಳ ಹತ್ತಿರದಿಂದ ನೋಡಿದವ ನಾನು. ಏನಪ್ಪಾ ಈ ನಮ್ಮ ಯುವಕರು ಈ ತರ ಎಲ್ಲ ಮಾಡ್ತಾರೆ ಅಂತ ಹೇಳಿ. ಈ ಎಲ್ಲಾ ಇವತ್ತು ಡ್ರಗ್ ಗಿಗ್ ಏನಾದ್ರು ಇವತ್ತು ಈ ಮಕ್ಕಳು ಆ ಚಟಕ್ಕೆ ಹೋಗ್ಬೇಕಾದ್ರೆ ಈ ಪೇರೆಂಟ್ಸ್ ನವರ, ತಂದೆ ತಾಯಿಯವರ, ಅಂದರೆ ಹೆತ್ತವರ ಅತಿಯಾದ ಶ್ರೀಮಂತಿಕೆ ಕಾರಣ ಅಂತ ಹೇಳಿ ನಾನು ಹೇಳುತ್ತೇನೆ. ನಾನು ಯುವಕನಾಗಿರುವಾಗ ಸ್ವಲ್ಪ ವೈನ್ ಶಾಪ್, ಬಾರಿಗೆಲ್ಲ ಹೋಗುವ ಅಭ್ಯಾಸ ಇತ್ತು. ಆದ್ರೆ ಈಗ ಯುವಕರು ಈ ಬಾರ್, ವೈನ್ ಶಾಪ್ ಕಡೆ ಹೋಗುದಿಲ್ಲ, ಈ ರೀತಿ ಹೋಗ್ತಾರೆ ಅಂತ ಹೇಳಿ ಹೇಳುವಾಗ ಈ ಮಕ್ಕಳಿಗೆ ಯಾವ್ದೋ ಒಂದು ಚಟ ಉಂಟಂತೇಳಿ ಆಯ್ತು. ಅದನ್ನು ಕಂಟ್ರೋಲ್ ಮಾಡುವ ಇಡೀ ಶಕ್ತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇತ್ತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಕಮಿಷನರ್ ಅಗರ್ವಾಲ್ ಸರ್ ಅವರು ಅದನ್ನು ಮಾಡಿಸಿ ತೋರಿಸಿದ್ದಾರೆ. ಇದು ಎಲ್ರಿಗೂ ಕೂಡ ಮುಂದಕ್ಕೆ ಕೂಡ ಒಂದು ಎಲ್ಲ ಪೊಲೀಸ್ ಇಲಾಖೆಯ ಎಲ್ರಿಗೂ ಕೂಡ ಇದು ಒಂದು ಏನು ಎಕ್ಸಾಂಪಲ್ ಆಗ್ಬೇಕು. ಇದು ಮುಂದುವರಿಸಿಕೊಂಡು ಹೋಗ್ಬೇಕು. ನಾವು ಈಗ ವರ್ಷಗಳು ಹೋಗ್ತಾ ಇರುವಾಗ ಹೊರ ರಾಜ್ಯಗಳಿಂದ ಇಲ್ಲಿ ಮಕ್ಕಳು ಬರ್ತಾರೆ ವಿದ್ಯೆಗೋಸ್ಕರ. ಯಾರು ಕೂಡ ಹಾಳಾಗುದು ಬೇಡ. ಆ ತಂದೆ ತಾಯಿಯವರಿಗೆ ಇಷ್ಟು ಕಷ್ಟಪಟ್ಟು ಇಲ್ಲಿ ನಾವು ಎಜುಕೇಶನಲ್ ಹಬ್ ಅಂತೇಳಿ ಕರಿತೇವೆ ಮಂಗಳೂರನ್ನು. ಈ ಸ್ಥಳಕ್ಕೆ ಬಂದು ತಮ್ಮ ಮಕ್ಕಳು ಹಾಳಾಗುದು ಬೇಡ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಆ ಒಂದು ಎಲ್ಲರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ ನಮ್ಮ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇವತ್ತು ಎಲ್ಲಾ ಮಕ್ಕಳನ್ನು ಅವರು ರಕ್ಷಿಸುವಗೋಸ್ಕರ ಅವರ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ಲಿ, ಆ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತೇಳಿ ಇವತ್ತು ಆ ಮೆಟ್ರೋಗೆ ಏನು ಟ್ರ್ಯಾಕ್ಸ್ ಹಾಕಿ ಕೊಡ್ತಾರೆ, ರೈಲಿಗೆ ಅದೇ ರೀತಿ ಒಳ್ಳೆಯ ಟ್ರ್ಯಾಕ್ಸ್ ಅನ್ನು ಹಾಕಿ ಕೊಟ್ಟಿದ್ದಾರೆ. ಇನ್ನು ನಾವು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಜಿಲ್ಲೆಯವರು ಆ ಟ್ರ್ಯಾಕ್ ಮೇಲೆ ಹೋಗ್ಕೊಂಡು ಭವಿಷ್ಯ ಹಾಳು ಮಾಡುವುದು ಬೇಡ. ಅಗರ್ವಾಲ್ ಸರ್ ಅವರು ಇವತ್ತು ಏನು ಸ್ಟೆಪ್ ತಗೊಂಡಿದ್ದಾರೆ, ಅವರು ಬರೀ ಶಿಕ್ಷೆ ಕೊಡುವಗೋಸ್ಕರ ತಗೊಂಡದ್ದಲ್ಲ, ಮಕ್ಕಳ ಜೀವನ ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ಲಿ ಅಂತೇಳಿ ಅವರು ಈ ಉತ್ತಮ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ದೇವರ ಆಶೀರ್ವಾದ ಅವರಿಗೆ ನಾನು ಬೇಡ್ತೇನೆ. ಅವರಿಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತೇನೆ. ಥ್ಯಾಂಕ್ ಯು. ಎಸ್ ಸರ್. ಇದು ಎಸ್ ಸರ್, ಥ್ಯಾಂಕ್ ಯು ಸರ್. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಎಸ್ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಅನುಪಮ್ ಅಗರ್ವಾಲ್ ಸರ್ ಇದ್ದಾರೆ, ಮಂಗಳೂರು ಪೊಲೀಸ್ ಕಮಿಷನರ್. ಇಷ್ಟು ದೊಡ್ಡದಾಗಿರುವಂತಹ ಒಂದು ಆಪರೇಷನ್ ಮಾಡಿದ್ದಾರೆ, ಏನ್ ಹೇಳ್ತೀರಾ ಸರ್ ತಾವು? ಸರ್, ನಿಜವಾಗಿಯೂ ನಮ್ಮ ಒಂದು ಕಮಿಷನರ್ ಸಾಹೇಬರು ನಿಜವಾಗಿ ಒಂದು ಅಭಿನಂದನಾರ್ಹರು. ಇಡೀ ಜಿಲ್ಲೆಗೆ ಇಷ್ಟು ದೊಡ್ಡ ಒಂದು ಇದು ಮಾಡಿದ್ದು ನಮಗೆ ನಿಜವಾಗಿ ಹೆಮ್ಮೆ ಅನಿಸ್ತಾ ಇದೆ. ಈ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಒಂದು ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಡ್ರಗ್ಸ್ ಇದು ಸಿಕ್ಕಿದ್ದು ವಿಶೇಷ. ಇದಕ್ಕೆ ಶ್ರಮಪಟ್ಟ ನಮ್ಮ ಪೊಲೀಸ್ ಆಯುಕ್ತರು ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಜಿಲ್ಲೆಯ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಇಲ್ಲಿ ಬರುವಂತ 2 ದೊಡ್ಡ ದರೋಡೆ ಪ್ರಕರಣವನ್ನು ಇವರು ಕಮಿಷನರ್ ನೇತೃತ್ವದಲ್ಲಿ ಭೇದಿಸಿದ್ದಾರೆ. ನಮ್ಮ ಬೋಳಂತೋಡಿ ಮತ್ತು ಕೆಸಿ ರೋಡ್ ಇದು ಸಹ ಒಂದು ನಿಜವಾಗ ನಮ್ಮ ಕಮಿಷನರ್ಗೆ ಹೆಮ್ಮೆಯ ಸಾಧನೆ ಮತ್ತು ಅದು ಅಭಿನಂದನಾರ್ಹ. ನಿಜ ಸರ್. ಇವರ ನೇತೃತ್ವದಲ್ಲಿ ಮಂಗಳೂರು ಮತ್ತು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಷ್ಟೋ ಅಪರಾಧಗಳು ಕಂಟ್ರೋಲ್ ಆಗಿದೆ. ರೌಡಿಗಳು ಸಹ ಎಲ್ಲ ಬಾಲ ಮುಚ್ಚಿಕೊಂಡು ಕೂತಿದ್ದಾರೆ. ನಿಜವಾಗಿ ನಮ್ಮ ಟಾಪ್ ಕಾಪ್ ಅಂತ ಹೇಳ್ಬೋದು ಇವರಿಗೆ. ನಮ್ಗೆ ಒಂದು ಹೆಮ್ಮೆ ಆಗ್ತಾ ಇದೆ ಅಲ್ವಾ? ಹಾಗಾಗಿ ಇವರು ಬಂದ ಮೇಲೆ ನಮ್ಮ ಮಂಗಳೂರಲ್ಲಿ ಶಾಂತಿ ಸುವ್ಯವಸ್ಥೆ 99% ಚೆನ್ನಾಗಿದೆ. ಮುಂಚೆ ಚೆನ್ನಾಗಿಲ್ಲ ಅಂತ ಹೇಳೋ ಪ್ರಶ್ನೆ ಅಲ್ಲ, ಬಟ್ ಇವರ ಒಂದು ಹೆಸರು ಹೇಳಿದ್ರೆ ರೌಡಿಗಳು ಆಗ್ಲಿ, ಕಾನೂನು ಬಾಹಿರ ಕೃತ್ಯಗಳು ಸಹ ತುಂಬಾ ಕಮ್ಮಿ ಆಗ್ತಾ ಇದೆ. ನಮ್ಗೊಂದು ನಾಗರಿಕರು ಒಂದು ಸುರಕ್ಷಿತವಾಗಿ ಜೀವಿಸುವಂತ ಮಾಡಿದಂತ ನಮ್ಮ ಪೊಲೀಸ್ ಆಯುಕ್ತರು ಅಲ್ವಾ? ನಿಜ. ಎಸ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಒಂದು ನಿಮಿಷ ಎಸ್ ಸರ್. ನಮಗೆ ಒಂದು ಇವರ ಹತ್ರ ಕೇಳಿಕೊಟ್ಟು, ನಾನು ರಸ್ತೆ ಸುರಕ್ಷಾ ಸಮಿತಿಯ ಸದಸ್ಯನಾಗಿ ಇವರಿಂದ ಒಂದು ಕೋರಿಕೆಯನ್ನು ಮನವಿಗೆ ಇಟ್ಟಿದ್ದೇನೆ. ಅದು ಪ್ರಾಪ್ಟ್ ಅವರಿಂದ ಸ್ಟೇಟ್ ಬ್ಯಾಂಕ್ ಮತ್ತು ರಾವೆಂಡ್ರೋ ಸರ್ಕಲ್ ಗೆ 1 ವೇ ಕ್ಯಾನ್ಸಲ್ ಮಾಡ್ತೇನೆ ಅಂತ ಇವರು ಒಪ್ಕೊಂಡಿದ್ದಾರೆ. ಬಟ್ ನಗರ ಪಾಲಿಕೆ ಆಯುಕ್ತರು ಮತ್ತು ಸ್ಮಾರ್ಟ್ ಸಿಟಿ ಅವರು ಅಡ್ಡಗಾಲ ಆಗ್ತಾ ಇದೆ. ದಯವಿಟ್ಟು ನಮ್ಮ ಜನರಿಗೆ, ಸಾವಿರಾರು ಜನರಿಗೆಗೋಸ್ಕರ ಇದೊಂದು ಮಾಡಿಕೊಡ್ಬೇಕಂತ ನಮ್ಮ ಆಯುಕ್ತರಲ್ಲಿ ಮನವಿ ಸಲ್ಲಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಜೊತೆಗೆ
ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳನ್ನ ಭೇದಿಸಿದ್ದಾರೆ. ಇವೆಲ್ಲರ ಜೊತೆಗೆ ಒಂದು ಚಡ್ಡಿ ಗ್ಯಾಂಗ್ನ ವಿಚಾರವಾಗಿ, ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕೋಟೆಕಾರರ ಒಂದು ಬ್ಯಾಂಕ್ ಪ್ರಕರಣ ಆಗಿತ್ತು ದರೋಡೆ, ಸೊ ಅದು ಕೂಡ, ಜೊತೆಗೆ ಈಗ ಕಮ್ಯುನಲ್ ಇಶ್ಯೂಸ್ ಅನ್ನುವಂಥದ್ದು ನಮ್ಮ ಮಂಗಳೂರಲ್ಲಿ ಇಲ್ಲ, ಇರೋದು ಕೂಡ ಬೇಡ, ಯಾಕಂದ್ರೆ ನಮ್ಮ ಮಂಗಳೂರು ಶಾಂತವಾಗಿದೆ ಅಂತ ಬಂದಾಗ ಈಗ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಪೊಲೀಸ್ ಕಮಿಷನರ್ ನಮ್ಮ ರಾಜಸ್ಥಾನದಿಂದ ಬಂದಿರುವಂತಹ ಅನುಪಮ್ ಅಗರ್ವಾಲ್ ಸರ್ ನಿರರ್ಗಳವಾಗಿ ಕನ್ನಡವನ್ನ ಮಾತಾಡ್ತಾರೆ, ತುಳುವನ್ನು ಕೂಡ ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ತರುವಂತಹ ವಿಚಾರ, ಯಾಕಂದ್ರೆ ಒಬ್ಬ ಜನಸ್ನೇಹಿಯಾಗಿರುವಂತಹ ಪೊಲೀಸರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ನಮ್ಮ ಕಮಿಷನರ್ ಸರ್ ಇದಕ್ಕೆ ನಿಜವಾಗ್ಲೂ ಕೂಡ ಒಂದು ಉತ್ತಮ ಉದಾಹರಣೆ. ಇವೆಲ್ಲದರ ಜೊತೆಗೆ ಒಂದು ಒಳ್ಳೆಯ ಕಾರ್ಯಾಚರಣೆ. ನಾನು ಕೊನೆಯದಾಗಿ ಸರ್, ಬಹಳಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಜೊತೆ ಬಂದಿದ್ದೀರಿ, ಸೊ ಹಾಗಿದ್ದಾಗ ಈ ಒಂದು ಕೇಸ್ನ ವಿಚಾರವಾಗಿ ನಾವು ಮಾತಾಡಿದಾಗ ಇವೆಲ್ಲದರ ಜೊತೆಗೆ ಥೌಸಂಡ್ಸ್ ಆಫ್ ನಾವು ಡ್ರಗ್ಗಳನ್ನು ಕನ್ಸ್ಯೂಮ್ ಮಾಡುವಂತಹ ಜನರು ನಮ್ಮ ಕರಾವಳಿ ಭಾಗದಲ್ಲಿ ಇದ್ದಾರೆ ಅಂತ ಬಂದಾಗ ಮೇನ್ಲಿ ಯಾವ ಏಜ್ನವರು ಇವರು? ಅಂದರೆ ಯೂತ್ಗಳೇನ, ಕಾಲೇಜ್ಗೆ ಹೋಗೋವರೇನ, ಅಥವಾ ನಾರ್ಮಲ್ ಜನರು ಕೂಡ, ಅಥವಾ ಅವರಿಗೆ ಒಳ್ಳೆಯ ಕೆಲಸಗಳಿದೆಯಾ, ಅಥವಾ ಅಡ್ಡದಿಡ್ಡಿ ಇರುವವರ, ಹೇಗೆ ಏನು ಕತೆ? ಈಗ ಇಲ್ಲಿ ಇರೋದು ಅನುಭವ ಪ್ರಕಾರ ಇಲ್ಲಿ ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸ್ ಯಂಗ್ ಏಜ್ ಅವ್ರದ್ದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆರ್ ದೇರ್ ಮತ್ತು ವರ್ಕಿಂಗ್ ಸ್ಟೂಡೆಂಟ್ಸ್ ಆರ್ ದೇರ್. ಮಹಿಳೆಗಳದ್ದು ಸಂಖ್ಯೆ ನೆಗ್ಲಿಜಿಬಲ್ ಇದೆ, ಮತ್ತು ಈವನ್ ಸೀನಿಯರ್ಸ್ ಒಂದು ಅಬವ್ 40 ಕೂಡ ತುಂಬ ಕಡಿಮೆ ಇದ್ದಾರೆ. ಮ್ಯಾಕ್ಸಿಮಮ್ ನಾವು ಹೇಳ್ಬೋದು ಬಿಟ್ವೀನ್ 15 to 40 ಏಜ್ ಗ್ರೂಪಲ್ಲಿ ಮೇಲ್ಸ್ದು ಕನ್ಸಂಪ್ಷನ್ ಇದರಲ್ಲಿ ಜಾಸ್ತಿ ಇದೆ. ಓಕೆ. ಆ್ಯಂಡ್ ಮೇನ್ಲಿ ದೇ ಆರ್ ದ ಕಾಲೇಜ್ ಗೋಯಿಂಗ್ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ದೇರ್. ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಹೋಗುವಂಥ ಸ್ಟೂಡೆಂಟ್ಸ್ಗಳು ಬಹಳಷ್ಟು ಇದ್ದಾರೆ ಇಲ್ಲಿ ಅಲ್ವಾ ಸರ್? ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ಏನು ಹೇಳ್ತೀರಾ? ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಇದ್ದಾರೆ. ಒಂದು ಬೃಹತ್ ಆಗಿರುವಂತಹ ಡ್ರಗ್ ಜಾಲ ಬಯಲಿಗೆಳೆದಿದ್ದಾರೆ, ಇಡೀ ರಾಜ್ಯ ಇತಿಹಾಸದಲ್ಲಿ ಪ್ರಥಮ, ಅದು ಕೂಡ ನಮ್ಮ ಮಂಗಳೂರು ಪೊಲೀಸರು. ಎಸ್ ಸರ್, ಫಸ್ಟ್ ಆಕ್ಷನ್. ಎಸ್ ಸರ್, ದೀಪು ಸರ್, ನಮಸ್ತೆ, ಮಾತಾಡಿ ಸರ್. ಎಸ್ ಸರ್. ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಬಹಳ ದಿವಸದಿಂದ ನೋಡ್ತಿದ್ದೇನೆ, ಅಂದ್ರೆ ಡ್ರಗ್ ಜಾಲದ ಹಿಂದೆ ಬಿದ್ದು ಇವತ್ತೊಂದು ಮಾಡಿರುವಂತ ಸಾಧನೆ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ, ಮುಖ್ಯ ಜಾಲಕ್ಕೆ ಕೈ ಹಾಕಿದ್ದಾರೆ. ಅಂದ್ರೆ ನಮ್ಗೆ ಆಕ್ಚುಲಿ ಬೇಕಾಗಿರುದಿದೆ ಅಂತ ಹೇಳಿದ್ರೆ ಇಂತಹ ಮುಖ್ಯ ಜಾಲಕ್ಕೆ ನಾವು ಕೈ ಹಾಕಿದ್ರೆ ಮತ್ತೆ ಇಲ್ಲಿಯವರೆಲ್ಲ ಇದು ವ್ಯಾಪಾರಗಳು ನಿಲ್ತದೆ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ, ಮುಖ್ಯ ಯಾರಿದ್ದಾರೆ, ಮತ್ತೆ ದೊಡ್ಡ ದೊಡ್ಡ ಮಟ್ಟದವರನ್ನು ಇರ್ತಿಲ್ವಾ, ಮತ್ತೆ ಇದು ಅಲ್ಲಿಂದ ಬೇರೆ ಬೇರೆ ಕಡೆ ಹಬ್ಬುದು ನಿಲ್ತದೆ. ನಿಜವಾಗಿ ಇದೊಂದು ಬಹಳ ಒಳ್ಳೆಯ ಒಂದು ಕೆಲಸ. ಇದಕ್ಕೋಸ್ಕರ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದು ನೀನು ಇವರಿಗೆ ಹಿಡಿಯದಿದ್ರೆ ಇನ್ನು ಇದು ಬೇರೆ ಕಡೆಗೆ ಹೋಗಿ ಎಷ್ಟೋ ಮಂದಿ ಯುವಕರು, ಹೈಯೆಸ್ಟ್ ಆಗಿ ಯುವಕರು ಬಲಿ ಆಗ್ತಿರುದು, ಕಾಲೇಜ್ ವಿದ್ಯಾರ್ಥಿಗಳು ಇದಕ್ಕೆ ಬಲಿ ಆಗ್ತಿದ್ದಾರೆ. ಸೊ ಇಂತ ಒಂದು ಇದನ್ನು ನಿಲ್ಲಿಸುವುದು ಒಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕಮಿಷನರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಆ ಒಂದು ಚಡ್ಡಿ ಗ್ಯಾಂಗ್ ಪ್ರಕರಣ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಆ ಬ್ಯಾಂಕ್ ಪ್ರಕರಣ ಆಗಿರ್ಬೋದು, ಹಲವಾರು ಪ್ರಕರಣಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ನಮಗೆ ಮಂಗಳೂರಲ್ಲಿ ಗೊತ್ತಿದೆ, ರಾಜಕೀಯ ಅದು ಇದು ಕಿರಿಕಿರಿಗಳೆಲ್ಲ ಇದ್ದೇ ಇರ್ತದೆ. ಅದರ ನಡುವೆ ಸಹ ಇಂತಹ ಒಂದು ಒಳ್ಳೆಯ ಕೆಲಸ ಮಾಡಿರುವುದು ನಮ್ಗೆ ನಿಜವಾಗಿ ಒಂದು ಸಾಮಾಜಿಕವಾಗಿ ಚಿಂತನೆ ಮಾಡುವ ನಮ್ಗೆ ಒಂದು ಬಹಳ ಒಳ್ಳೆಯದಾಗಿದೆ. ಅದೊಂದು ಸರಳ ವಿನಂತಿ ಏನಂತ ಹೇಳಿದ್ರೆ ಈ ಡ್ರಗ್ ಬಗ್ಗೆ ಬಹಳ ನಮ್ಗೆ ನಾವೊಂದು ಲೆಕ್ಚರರ್ ಆಗಿ ನಾನು ಗಮನ ಕಂಡದಂತಿದ್ರೆ ಹೈಯೆಸ್ಟ್ ಕಾಲೇಜ್ ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಸೊ ಕಾಲೇಜ್ ವಿದ್ಯಾರ್ಥಿಗಳು ಬಲಿಯಾಗುವಲ್ಲಿ ಯಾರು ಈ ಕಾಲೇಜಿನ ಹತ್ರ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ? ಮಂಗಳೂರಲ್ಲಿ ಹಲವಾರು ಕಡೆಗಳಲ್ಲಿ ಕಾಲೇಜ್ ಹತ್ರದಲ್ಲಿ ಸಪ್ಲೈ ಮಾಡುವಂತ ಕೆಲವು ಗ್ಯಾಂಗ್ಗಳಿವೆ. ಈಗ ಅಂತೂ ಕೆಲವು ಮಾಯ ಆಗಿದೆ. ಇನ್ನು ಮುಂದಕ್ಕೆ ಅವುಗಳು ಕಾಲೇಜ್ ಹತ್ರ ಬರದಂತೆ ಮತ್ತೆ ಎಲ್ಲೆಲ್ಲ ಇದಾಗ್ತಿದೆ ಆ ವಿದ್ಯಾರ್ಥಿಗಳ ಇರುವಲ್ಲಿ ಸ್ವಲ್ಪ ಗಮನ ಕೊಟ್ಟು ಸಂಪೂರ್ಣವಾಗಿ ನಿಲ್ಲಿಸುವ ಕಡೆಗೊಂದು ಇದು ಮಾಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಓಕೆ ಓಕೆ, ಎಸ್ ಸರ್, ತಾವೊಂದು ಲೆಕ್ಚರರ್ ಆಗಿಯೂ ಕೂಡ ಈ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಯಾಕಂದ್ರೆ ಬಿಕಾಸ್ ಎಸ್ ಸರ್, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಂದ್ರೆ ಕಾಲೇಜ್ ಕ್ಯಾಂಪಸ್ ಅಂತ ಹೇಳಿ ನಮ್ಗೆ ಗೊತ್ತಾ, ನಮ್ಗೆ ಕೆಲವು ವಿದ್ಯಾರ್ಥಿಗಳು ಕನೆಕ್ಟ್ ಇರುವಲ್ಲಿ ಹೇಳ್ತಾರೆ ಇಲ್ಲಿ ಸಿಗ್ತದೆ ಸರ್, ಅಲ್ಲಿ ಸಿಗ್ತದೆ ಸರ್, ಇಲ್ಲಿ ಸಿಗ್ತದೆ, ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಕೆಲವು ಏರಿಯಾಗಳಿವೆ. ಅದಕ್ಕೆ ಕೋಡಿಕಲ್ ಏರಿಯಾ ಆಗಿರ್ಬೋದು, ನಮ್ಮ ಮತ್ತೆ ಬೋಂದೆಲ್ ಏರಿಯಾ ಆಗಿರ್ಬೋದು, ಮತ್ತೆ ಕೂಳೂರು ಏರಿಯಾ ಆಗಿರ್ಬೋದು, ಅಂತ ಏರಿಯಾಗಳಲ್ಲಿ ಕೆಲವರಿಗೆ ಮಾಡ್ತಾರೆ. ಅಂದ್ರೆ ನಮ್ಗೆ ಕೆಲವು ವಿದ್ಯಾರ್ಥಿಗಳನ್ನು ಅವರನ್ನು ಹೊರಗಿನ ಮಾಡಿ ಮತ್ತೆ ಕೆಲವು ವಿಷಯಗಳನ್ನು ನಾವು ಸಂಗ್ರಹಿಸ್ತೇವೆ, ಹಾಗೆ ಇಂತಹ ವಿಷಯಗಳೆಲ್ಲ ಸಿಗ್ತದೆ. ಅಂತ ಸಪ್ಲೈ ಮಾಡುವವರು ಮತ್ತೆ ಇಂತಹ ಕೆಲವು ಜಾಗಗಳ ಕಡೆ ಗಮನ ಕೊಟ್ಟು ನಾನೀಗ ಅದ್ರದ್ದು ಕೆಲವು ಮಾಹಿತಿ ಅಂತ ಕೆಲವು ಕಲೆಕ್ಟ್ ಮಾಡ್ತಾ ಇದ್ದೇನೆ. ಮುಂದೆ ಖಂಡಿತ ಅದ್ರ ಬಗ್ಗೆ ನಾನು ಇದು ಮಾಡ್ತೇನೆ. ಬಟ್ ಪೊಲೀಸ್ ಅವರ ಈ ಕೆಲಸ ತುಂಬಾ ಶ್ಲಾಘನೀಯ. ಕಮಿಷನರ್ ಸರ್ ಒಳ್ಳೆ ಸೇವೆ ಮಾಡ್ತಿದ್ದಾರೆ, ಉತ್ತಮ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಇನ್ನಷ್ಟು ಇಂತಹ ಒಂದು ಕಳ್ಳರ ಗ್ಯಾಂಗ್ ಆಗಿರ್ಬೋದು, ಇಂತಹ ಒಂದು ಡ್ರಗ್ ಮಾಫಿಯಾವಾಗಿರ್ಬೋದು, ಅದರಿಂದ ಮಂಗಳೂರನ್ನು ಒಂದು ಮುಕ್ತ ಮಾಡಲಿ ಅಂತ ಇನ್ನೂ ವಿನಂತಿ ಮಾಡ್ತಾ ಇದ್ದೇನೆ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಅಂದರೆ ಕಾಲೇಜ್ ಪ್ರೆಮಿಸಸ್ಗಳಲ್ಲಿ ಇಲ್ಲಿ ಅಂತ ಬಂದಾಗ ಶಾಪ್ಗಳಲ್ಲಿ ಹತ್ರ ಇರುವಂಥ ಶಾಪ್ಗಳಲ್ಲೇ ಇದು ಸರ್ವ್ ಮಾಡ್ತಾರೆ ಅನ್ನೋಂಥದ್ದು. ಯಾಕಂದರೆ ಬಿಕಾಸ್ ಈಸ್ ಲೈಕ್ ಲೆಕ್ಚರರ್ ಆಲ್ಸೋ, ಸೊ ದಟ್ಸ್ ವೈ ನಾವು ಒಂದು ಹಿಂಟನ್ನು ಕೊಡುವಾಗ ಕೆಲವು ಪ್ಲೇಸ್ಗಳನ್ನು ಕೂಡ ಹೇಳಿದರು ಸರ್. ಈ ಸಂದರ್ಭದಲ್ಲಿ ಒಂದು 3 ತಿಂಗಳು ಹಿಂದೆ ನಾನು ಸುಮಾರು ನಮ್ಮ ಮಂಗಳೂರಲ್ಲಿ ದೊಡ್ಡ ಕಾಲೇಜ್ ಸೇರಿ, ದೊಡ್ಡ ಯೂನಿವರ್ಸಿಟಿ, ಸ್ಮಾಲ್ ಕಾಲೇಜಸ್ ಎಲ್ಲ ಸೇರಿ ಸುಮಾರು
30 ಜನ ಪ್ರಿನ್ಸಿಪಲ್ಸ್, ವೈಸ್ ಪ್ರಿನ್ಸಿಪಲ್, ಅಡ್ಮಿನಿಸ್ಟ್ರೇಟಿವ್ ಕರೆದು ಒಂದು ನಾವು ಬೃಹತ್ ಮೀಟಿಂಗ್ ಮಾಡಿದ್ದೀವಿ. ಆವಾಗ ತುಂಬ ಚಿಂತನೆಗಳು ಮಾಡಿದ್ದೀವಿ. ಯಾಕೆಂದರೆ ಪೊಲೀಸ್ ಮೇಲೆ ಎಷ್ಟು ಜವಾಬ್ದಾರಿ ಅಷ್ಟೇ ಜವಾಬ್ದಾರಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮೇಲಿದೆ. ಯಾಕೆಂದರೆ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಅಲ್ಲಿ ನಂಬಿ ಅಲ್ಲಿ ಕಳಿಸ್ತಾರೆ. ಆ್ಯಂಡ್ ಅವರು ಯಾವ ರೀತಿ ಅಲ್ಲಿ ಡ್ರಗ್ಸ್ಗೆ ಅದು ಸೇರಬಾರ್ದು, ಅದು ಪ್ರತಿಯೊಬ್ಬರದ್ದು ಒಂದು ಆಕಾಂಕ್ಷೆ ಇರ್ತದೆ. ಸೊ ಆವಾಗ ನಾವು ಸುಮಾರು ಒಂದು 3-4 ತಾಸು ಇದ್ರ ಬಗ್ಗೆ ಚಿಂತನೆ ಮಾಡಿ ಸಾಕಷ್ಟು ಸಲಹೆಗಳು ನಾವು ಕೊಟ್ಟಿದ್ದೀವಿ, ಅವರಿಂದ ಪಡ್ಕೊಂಡಿದ್ದೀವಿ. ಸೊ ಆವಾಗ ಈ ವಿಷಯ ಮುಖ್ಯವಾಗಿ ಬಂತು. ಹೇಗೆ ಸ್ಕೂಲ್, ಕಾಲೇಜಸ್, ಸ್ಪೆಷಲಿ ಕಾಲೇಜಸ್ ಸುತ್ತಮುತ್ತ ಕೆಲವು ಸಪ್ಲೈಯರ್ಸ್ ಸಪ್ಲೈ ಮಾಡ್ತಾಯಿದ್ದಾರೆ. ಪರ್ಟಿಕ್ಯುಲರ್ಲಿ ಯಾರು PGಯಲ್ಲಿ ವಾಸ ಮಾಡ್ತಾರೆ ಅವ್ರಿಗೆ ಟಾರ್ಗೆಟ್ ಮಾಡಿ ಇದು ಪೆಡ್ಲಿಂಗ್ ನಡೀತಾ ಇದೆ. ಅದು ಅಲ್ಲಿ ರಾತ್ರಿ ವೀಕೆಂಡ್ಸಲ್ಲಿ ಕನ್ಸಂಪ್ಷನ್ ಆಗ್ತಾ ಇದೆ. ಸೊ ಆ ಮಾಹಿತಿ ನಮಗೆ ಸಾಕಷ್ಟು ಬಂತು. ಆ ನಿಟ್ಟಿನಲ್ಲಿ ಸಾಕಷ್ಟು ನಾವು ಕ್ರಮ ತಗೊಂಡಿದ್ದೀವಿ. ಔಚಕವಾಗಿ ಅಲ್ಲಿ ಆ ಏರಿಯಾದಲ್ಲಿ ಡ್ರಗ್ ಟೆಸ್ಟಿಂಗ್ ಮಾಡೋದು, ನೈಟಲ್ಲಿ ರೇಡ್ ಮಾಡಿ ಅಲ್ಲಿ ಯಾರು ಅಲ್ಲಿ ಸುತ್ತಾಡ್ತಾರೆ ಅವ್ರ ಮೇಲೆ ಟೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸೋದು, ಕನ್ಸಂಪ್ಷನ್ ಕೇಸಸ್ ಹಾಕಿ. ಸೊ ಆಮೇಲೆ ಅವ್ರ ಮುಖಾಂತರ ಅವ್ರಿಗೆ ಸಪ್ಲೈ ಮಾಡೋರು ಯಾರಿದ್ದಾರೆ ಅವ್ರ ಹಿಂದೆ ಹೋಗೋದು, ಈ ರೀತಿ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈಗಾಗಲೇ ಈ ನಮ್ಮ ಈ ಲೆಕ್ಚರರ್ ಅವರು ಕೆಲವು ಹಿರಿಯದು ಹೆಸರುಗಳು ಹೇಳಿದ್ದಾರೆ. ಅದು ನಮಗೆ ಕೂಡ ಮಾಹಿತಿಯಲ್ಲಿ ಇದೆ. ಮತ್ತು ನಮ್ಮ ತಂಡಗಳು ಅಲ್ಲಿ ಸಾಕಷ್ಟು ನಿಗಾವಣೆ ಇಟ್ಕೊಡ್ತಾರೆ. ರಾತ್ರಿ ನಾವು ಸ್ಪೆಷಲಿ ವೀಕೆಂಡ್ಸ್ ಅಥವಾ ಡೇ ಟೈಮಲ್ಲಿ ಕೂಡ ವಿ ಕೀಪ್ ಎ ವಾಚ್. ಆದರೆ ಸೇಮ್ ಟೈಮ್ ವಿ ಹ್ಯಾವ್ ಎನ್ಕರೇಜ್ ಆಲ್ ದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ ದಟ್ ಅವರು ಅಲ್ಲಿ ಸ್ಟೂಡೆಂಟ್ಸಲ್ಲಿ ಯಾರು ಡಿಫ್ರೆಂಟ್ಲಿ ಬಿಹೇವ್ ಮಾಡ್ತಾರೆ ಅಥವಾ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸೋದು, ಕೌನ್ಸಿಲಿಂಗ್ ಪ್ರೋಗ್ರಾಮ್ ಅವರು ರೆಗ್ಯುಲರ್ಲಿ ಆರ್ಗನೈಸ್ ಮಾಡಬೇಕು. ಯಾಕೆಂದರೆ ವಿದೌಟ್ ಕೌನ್ಸಿಲಿಂಗ್ ಯಾರು ಆ ದಾರಿಗೆ ಹೋಗಿದ್ದಾರೆ ಅವ್ರಿಗೆ ವಾಪಸ್ ತರೋದು ಕಷ್ಟ ಇದೆ. ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್ ದೆಮ್. ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೀವಿ. ಭಾಳಷ್ಟು ಪ್ರೋಗ್ರಾಮ್ಸಲ್ಲಿ ನಮ್ಮ ಮುಖಾಂತರ ಕೂಡ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ಅವರಿಗೆ ಕೂಡ ನಾವು ಎನ್ಕರೇಜ್ ಮಾಡಿದ್ದೀವಿ ದಟ್ ಪ್ರಿವೆಂಟಿವ್ ಮೆಜರ್ಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಆ ದಾರಿ ಮೇಲೆ ಹೋಗೋದು ಸುಲಭ ಇದೆ, ವಾಪಸ್ ಬರೋದು ಕಷ್ಟ ಇದೆ. ಅದಕ್ಕಾಗಿ ಆ್ಯಸ್ ಅ ಪ್ರಿವೆಂಟರ್ ನಾವು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಆಗಲಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆಗಲಿ ಅವ್ರಿಗೆ ನಾವು ಇದು ರೆಗ್ಯುಲರ್ NDPS ಬಗ್ಗೆ ಕ್ಲಾಸಸ್ ತಗೊಳ್ಳಿಕ್ಕೆ ಹೇಳಿದ್ದೀವಿ. ಮತ್ತು ಅಟ್ ದ ಸೇಮ್ ಟೈಮ್ ಯಾರು ಅಪ್ಪಿತಪ್ಪಿ ಹೋಗಿದ್ದಾರೆ ಅವ್ರದ್ದು ಐಡೆಂಟಿಟಿಗೆ ಕಾನ್ಫಿಡೆನ್ಷಿಯಲಿ ಇಟ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಹೇಳಿದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಡೂಯಿಂಗ್ ದಟ್ ಸೇಮ್ ಥಿಂಗ್. ಯಾಕೆಂದರೆ ಆ್ಯಸ್ ಐ ಸೆಡ್ ಅರ್ಲಿಯರ್ ನಾವು ಕ್ರಮ ತಗೊಳ್ತೀವಿ. ಅಟ್ ದ ಸೇಮ್ ಟೈಮ್ ಯಾರು ಆ ದಾರಿ ಮೇಲೆ ಹೋಗಿದ್ದಾರೆ ಅವ್ರಿಗೆ ಪ್ರಿವೆಂಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಸರ್. ಜೊತೆಗೆ ಇಲ್ಲಿ ಬಹಳಷ್ಟು ಈಗ ದೀಪು ಅವರು ಹೇಗೆ ಹೇಳಿದ್ದಾರೆ ಅದೇ ರೀತಿ ಕರೆಗಳು ಬರ್ತಾ ಇದೆ. ಕರೆಗಳು ಏನು ಹೇಳ್ತಿದ್ದಾರೆ ಅಂತ ಬಂದಾಗ ಕೆಲವರ ಹೆಸರು ಹೇಳಲ್ಲ, ಯಾಕಂದ್ರೆ ಒಂದು ಭಯ ಇರುತ್ತೆ. ಯಾಕಂತ ಭಯ ಅಂತ ಬಂದಾಗ ಈ ಡ್ರಗ್ ಮಾಫಿಯಾ, ಗಾಂಜಾಗಳು ಡೀಲ್ ಆಗುವಂತಹ ಸ್ಥಳಗಳು ಅವ್ರಿಗೆ ಗೊತ್ತಿದೆ, ಅವ್ರಿಗೆ ತುಂಬಾ ಸಮಸ್ಯೆನ ಅಲ್ಲಿ ಪಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಆ ಸ್ಥಳಗಳ ಹೆಸರುಗಳನ್ನ ಅವ್ರು ಹೇಳ್ತಾರೆ, ನಿಮ್ಮ ಯಾರ ಹತ್ರ ಇದನ್ನು ಇನ್ಫಾರ್ಮ್ ಮಾಡ್ಬೋದು ಅನ್ನೋದು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹೆಸರನ್ನು ಕೂಡ ಹೇಳಲಿಕ್ಕೆ ಆಗಲ್ಲ ಈಗ ಓಪನ್ ಆಗಿ ಕಾರ್ಯಕ್ರಮಕ್ಕೆ ಫೋನ್ ಮಾಡಿ. ಸೊ ದಟ್ಸ್ ಪ್ರತಿಯೊಂದು ಆ್ಯಕ್ಚುಲಿ ಮೀಟಿಂಗಲ್ಲಿ ಕೂಡ ನಾವು ಎನ್ಕರೇಜ್ ಮಾಡ್ತೀವಿ ದಟ್ ಡ್ರಗ್ಸ್ ಬಗ್ಗೆ ಪೇರೆಂಟ್ಸ್ ಆಗಲಿ ಅವ್ರ ಸೊಸೈಟಿದಲ್ಲಿ ಯಾರು ವಾಸ ಮಾಡ್ತಾರೆ ಹೂ ಆರ್ ಅಬ್ಸರ್ವಿಂಗ್ ದಟ್ ಆ ಪರ್ಟಿಕ್ಯುಲರ್ ಮಕ್ಕಳು ಡ್ರಗ್ಸನ್ನು ಬಿಸ್ನೆಸ್ಗೆ ಎಂಟರ್ ಆಗಿದ್ದಾರೆ, ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಹೆಸರು ಮತ್ತು ಡೀಟೇಲ್ಸ್ ನಮಗೆ ಕೊಡಬೇಕು. ಆದರೆ ಕೆಲವ್ರದ್ದು ನಮಗೆ ಇದಕ್ಕಿಂತ ಮುಂಚೆ ಕೂಡ ಜನಸಂಪರ್ಕ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದಟ್ ಅವ್ರಿಗೆ ಐಡೆಂಟಿಟಿ ರಿವೀಲ್ ಮಾಡೋದು ಸ್ವಲ್ಪ ಭಯ ಇದೆ. ಯಾಕೆಂದರೆ ಇನ್ನು ಮುಂದೆ ಏನಾಗ್ತದೆ ಅವ್ರಿಗೆ ಸ್ವಲ್ಪ ಭಯ ಇರ್ತದೆ. ಸೊ ನನ್ನ ಅನಿಸಿಕೆ ಪ್ರಕಾರ ಅವರು ನನಗೆ ನೇರವಾಗಿ ವಾಟ್ಸಪ್ ಮಾಡ್ಬೋದು. ನನ್ನ ನಂಬರ್ ಎಲ್ಲ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಸೊ ವಿದೌಟ್ ಟೆಲ್ಲಿಂಗ್ ದೇರ್ ನೇಮ್ ಅವರು ಸಂಬಂಧಪಟ್ಟ ಡ್ರಗ್ ಅಡಿಕ್ಟ್ದು ಹೆಸರು ಮತ್ತು ಡ್ರಗ್ ಸಪ್ಲೈಯರ್ದು ಹೆಸರು ಡೀಟೇಲ್ಸ್ ಹಾಕಿದರೆ ನನ್ನಿಂದ ಈ ಮಾಹಿತಿ ಎಲ್ಲಿ ಹೋಗೋದಿಲ್ಲ. ನಾವು ಸಂಬಂಧಪಟ್ಟ ಡ್ರಗ್ ಸ್ಕ್ವಾಡ್ಸ್ಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀವಿ. ಓಕೆ, ಪಕ್ಕ. ಯಾಕಂದರೆ ಕಮಿಷನರ್ ಸರ್ ನಂಬರ್ ಸಿಗುತ್ತೆ ನಿಮ್ಗಳಿಗೆ. ಸೊ ಆ ಡೈರೆಕ್ಟ್ ಅವರಿಗೆ ಮೆಸೇಜ್ ಮಾಡಿದರೆ ನಿಮ್ಮ ಹೆಸರು ಎಲ್ಲೂ ಕೂಡ ಸಿಗಲ್ಲ. ಯಾಕಂದರೆ ನಮ್ಗೆ ಈಗ ಫೋನ್ ಮಾಡಿ ಹೇಳಿದವರು ಕೂಡ ಇದ್ದಾರೆ, ಅವ್ರು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದರೆ ಅವರಿಗೆ ಭಯ ಇದೆ ಸಮಾಜದ ಮುಂದೆ ಮಾತಾಡೋದಕ್ಕೆ ಆ ಒಂದು ವಿಚಾರಕ್ಕೆ. ಸೊ ದಟ್ಸ್ ವೈ. ಆ್ಯಂಡ್ ಕಮಿಷನರ್ ಸರ್ ನಿಮಗೆ ರಿಪ್ಲೈ ಕೊಡ್ತಾರೆ. ಬಿಕಾಸ್ ನಾವು ನೋಡಿದ್ದೀವಿ ಅತ್ಯಂತ ಜನಸ್ನೇಹಿಯಾಗಿರುವಂತಹ ಒಬ್ಬರು ಕಮಿಷನರ್ ನಮ್ಮ ಮಂಗಳೂರಿಗೆ ಸಿಕ್ಕಿದ್ದಾರೆ. ಸೊ ದಟ್ಸ್ ವೈ ರಿಯಲಿ ಪ್ರೌಡ್ ಆಫ್ ಯು ಸರ್. ಆ್ಯಂಡ್ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಬಂದಿದ್ದೀರಿ. ದಟ್ಸ್ ವೈ ದಯಮಾಡಿ ಕ್ಷಮಿಸಿ. ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಯಾಕಂದರೆ ಸರ್ ಜೊತೆ ನಾನು ಹೇಳಿದ್ದೇನೆ 8 ಗಂಟೆಗೆ ಪಕ್ಕ ನಿಮ್ಮನ್ನು ಬಿಡ್ತೀನಿ ಅನ್ನುವಂಥದ್ದು. ಯಾಕಂದರೆ ಬಿಸಿ ಶೆಡ್ಯೂಲಲ್ಲಿ ಇದ್ದಾರೆ. ನಮಗೆ ಖುಷಿ, ಹೆಮ್ಮೆ. ಯಾಕಂದರೆ ನಮ್ಮ ಮಂಗಳೂರು ಪೊಲೀಸರ ಹೆಸರು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಜೊತೆಗೆ ನಮ್ಮ CM ಅವರು ಕೂಡ ಮಂಗಳೂರು ಪೊಲೀಸರ ಕೆಲಸವನ್ನು ಶ್ಲಾಘನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ನಮ್ಮ ಸೂಪರ್ ಕಾಪ್ ಬಂದಮೇಲೆ, ನಮ್ಮ ಮಂಗಳೂರಿಗೆ ಬಂದಮೇಲೆ ಮಂಗಳೂರು ಕೂಡ ಬಹಳಷ್ಟು ಒಂದು ದರೋಡೆ ಪ್ರಕರಣಗಳನ್ನು ಕೂಡ ಭೇದಿಸಿ, ಚಡ್ಡಿ ಗ್ಯಾಂಗ್ ತುಂಬ ತಲೆನೋವಾಗಿತ್ತು. ತದನಂತರ ನಮ್ಮ ಕೋಟೆಕಾರ ಬ್ಯಾಂಕ್ನ ಪ್ರಕರಣವು ಕೂಡ ಹೀಗೆ
ಇದೆಲ್ಲವೂ ಕೂಡ ಜೊತೆಗೆ ನಮ್ಮ ಮಂಗಳೂರು ಅತಿ ಕೋಮು ಸೂಕ್ಷ್ಮ ಪ್ರದೇಶ ಆಗಿತ್ತು, ಆದರೆ ಯಾವುದೂ ಇಲ್ಲ, ಶಾಂತಿಯುತವಾಗಿದೆ. ಹಾಗಿದ್ದಾಗ ಬಹಳಷ್ಟು ಹೆಮ್ಮೆ ಇದೆ ಈ ಒಂದು ವಿಚಾರದ ಬಗ್ಗೆ. ಆ್ಯಂಡ್ ಅತ್ಯಂತ ಜನಸ್ನೇಹಿಯಾಗಿರುವಂತಹ ಪೊಲೀಸರು ನಮ್ಮ ರಾಜಸ್ಥಾನದಿಂದ ಬಂದವರು, ಬಟ್ ಸ್ಟಿಲ್ ಅತ್ಯುತ್ತಮವಾಗಿ ಕನ್ನಡ ಮಾತಾಡ್ತಾರೆ ನೋಡಿದಿರಿ, ಆ್ಯಂಡ್ ತುಳು ಕೂಡ ಮಾತಾಡ್ತಾರೆ. ಆ್ಯಂಡ್ ಹೆಮ್ಮೆ ಇದೆ, ಇಂಥ ಪೊಲೀಸರು ನಮ್ಮ ಮಂಗಳೂರಿಗೆ ಬೇಕು ಪ್ರತಿ ಬಾರಿಯೂ ಕೂಡ. ಸೊ ಆ್ಯಂಡ್ ರಿಯಲಿ ಪ್ರೌಡ್ ಆಫ್ ಯು ಸರ್. ಆ್ಯಂಡ್ ನಮ್ಮ ಕುಡ್ಲ ವಾಹಿನಿಗೆ ಇವತ್ತು ಬಂದಿದ್ದಾರೆ. ಜೊತೆಗೆ ನಮ್ಮ ಮಂಗಳೂರು ಹೆಮ್ಮೆ ಪಡುವಂತಹ, ಜೊತೆಗೆ ರಾಜ್ಯವು ಹೆಮ್ಮೆ ಪಡುವಂತಹ ಒಳ್ಳೆಯ ಕೆಲಸವನ್ನು ಮಾಡಿರುವಂತಹ ಸೂಪರ್ ಕಾಪ್ ಇವರಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ. ಎಸ್, ಇದು ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸರ್ ಅವರಿಗೆ. ಯಾಕೆಂದರೆ ನಮ್ಮ ರಾಜ್ಯ ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡಿದ್ದಾರೆ, ನಮ್ಮ ಮಂಗಳೂರು ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡಿರುವಂತಹ ನಮ್ಮ ಪೊಲೀಸ್ ಕಮಿಷನರ್ ಸರ್ ಅನುಪಮ್ ಅಗರ್ವಾಲ್ ಸರ್ ಬರೋಬ್ಬರಿ 75 ಕೋಟಿ ರೂಪಾಯಿ 37.5 kg ತೂಕದ MDMA ಇಡೀ ಜಾಲವನ್ನು ಪತ್ತೆ ಹಚ್ಚಲಾಗಿತ್ತು. ಹಾಗಿದ್ದಾಗ ಅತ್ಯಂತ ಗೌರವದ ಖುಷಿ ಇದೆ. ಅನುಪಮ್ ಅಗರ್ವಾಲ್ ಸರ್ ಒನ್ಸ್ ಅಗೇನ್ ನಮ್ಮ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ಕೊನೆಯದಾಗಿ ಸರ್, ನಮ್ಮ ಮಂಗಳೂರಿಗೆ ಏನಾದರೂ ಹೇಳಲಿಕ್ಕಿದೆ? ಯಾಕಂದರೆ ನೀವು ಮಂಗಳೂರಿಗೆ ತುಂಬ ಕೊಟ್ಟಿದ್ದೀರಿ, ಆ್ಯಂಡ್ ಪ್ರೌಡ್ ಆಫ್ ಯು ಸರ್. ಆ್ಯಂಡ್ ಭಾಳಷ್ಟು ಹೆಮ್ಮೆ ಇದೆ. ಮಂಗಳೂರಿನ ಜನರು ಯಾವತ್ತೂ ಕೂಡ ತಮಗೆ ಆಭಾರಿಯಾಗಿದ್ದಾರೆ. 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾನು ಸೂಪರ್ ಕಾಪ್ ಅಲ್ಲ, ನನ್ನ ಟೀಮ್ ಚೆನ್ನಾಗಿದೆ. ನನ್ನ ಎಲ್ಲ DCPಗಳು, ACPಗಳು, ಅವ್ರ ಕೆಳಗಡೆ ಎಲ್ಲ ಇನ್ಸ್ಪೆಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿದ ಕೆಲಸದಿಂದ ನಮಗೆ ಒಂದು ಪರಿಣಾಮ ಸಿಕ್ಕಿದೆ. ಅದು ನನಗೆ ನಿಜವಾಗ್ಲೂ ಖುಷಿ. ಯಾಕೆಂದರೆ ಈ ಡ್ರಗ್ಸಲ್ಲಿ ಈ ರಿಸಲ್ಟ್ ನಮ್ಗೆ ಏನು ಸಿಕ್ಕಿದೆ, ಅದರಿಂದ ನನ್ನ ಅನಿಸಿಕೆ ಪ್ರಕಾರ ನಾವು ಥೌಸಂಡ್ಸ್ ಆಫ್ ಲೈವ್ಸ್ಗೆ ನಾವು ಸ್ವಲ್ಪ ಸೇವ್ ಮಾಡಿದ್ದೀವಿ. ಆ ಸಂತೋಷ ನನಗೆ ತುಂಬ ಇದೆ. ಎರಡನೇದು ರಿಗಾರ್ಡಿಂಗ್ ಡ್ರಗ್ಸ್, ಯಾಕೆಂದರೆ ಇದು ಇಡೀ ಸೊಸೈಟಿಗೆ ಇದು ಸಮಸ್ಯೆ. ಪೊಲೀಸ್ಗೆ ಮಾತ್ರ ಅಲ್ಲ, ಇಡೀ ಸೊಸೈಟಿಗೆ ಸಮಸ್ಯೆ. ಯಾಕೆಂದರೆ ನಾನು ಸಾಕಷ್ಟು ಪೇರೆಂಟ್ಸ್ಗಳ ಜೊತೆಗೆ ಮಾತಾಡಿದ್ದೀವಿ. ಅವ್ರಿಗೆ ನೋಡಿದ್ದೀನಿ ನಾನು ಎಷ್ಟು ಅಳ್ತಾರೆ ಅವರು ನನ್ನ ಹತ್ರ ಬಂದಾಗ, ಅವ್ರ ಮಗ ಡ್ರಗ್ಸ್ ಸೇವನೆ ಮಾಡುವಾಗ. ಸೊ ನಾವು ನಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾವಣೆ ಇಟ್ಕೋಬೇಕು. ಸ್ಪೆಷಲಿ ವೆನ್ ಈಸ್ ಗ್ರೋಯಿಂಗ್ 14-15 ಮೇಲ್ಪಟ್ಟವ್ರ ಮೇಲೆ ಅವ್ರ ವ್ಯವಹಾರಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ಅವ್ರ ರುಟೀನಲ್ಲಿ ಏನಾದರೂ ಬದಲಾವಣೆ ಇದ್ದರೆ, ಆ್ಯಂಡ್ ಇಮಿಡಿಯೇಟ್ಲಿ ನೀವೆಲ್ಲ ಅವ್ರಿಗೆ ಕೌನ್ಸ್ಲಿಂಗ್ ಮಾಡಬೇಕು ಮತ್ತು ಅವ್ರ ಜೊತೆ ಮಾತಾಡಿದ ನಂತರ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಯಾಕೆಂದರೆ ನಾನು ನೋಡಿದ್ದೀನಿ ಯಂಗ್ ಬಾಯ್ಸ್ 2 ಕಾರಣದಿಂದ ಡ್ರಗ್ನ ಕನ್ಸಂಪ್ಷನ್ ಮಾಡ್ತಾರೆ. ಒಂದು ಪಿಯರ್ ಪ್ರೆಷರ್, ಅವರು ಫ್ರೆಂಡ್ಸ್ ಆ ಸಮಯದಲ್ಲಿ ಅವರು ಕನ್ಸ್ಯೂಮ್ ಮಾಡುವಾಗ ಅವ್ರ ಜೊತೆಗೂ ನೋಡಿ ಅವರು ಕನ್ಸ್ಯೂಮ್ ಮಾಡ್ತಾರೆ. ಎರಡನೇದು ಅದು ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಅದು ಪ್ರಿವೆಂಟ್ ಮಾಡಲಿಕ್ಕೆ ಅವರು ತಗೊಳ್ತಾರೆ. ಸೊ ಆ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಮಕ್ಕಳು ತಮ್ಮ ಜೊತೆಗೆ ನೀವೆಲ್ಲ ನೇರವಾಗಿ ಕಮ್ಯುನಿಕೇಟ್ ಮಾಡಿದರೆ ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಆದರೆ ಆಗಲಿಲ್ಲ, ದೆನ್ ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಮಾಡಬೇಕು. ಈ ಕಾಯಿಲೆ ನಾವು ಎಷ್ಟು ಸಪ್ರೆಸ್ ಮಾಡ್ತೀವಿ ಎಷ್ಟು ದೊಡ್ಡದು ಆಗ್ತದೆ. ಸೊ ಬಿ ಬೋಲ್ಡ್ ಎನಫ್ ಟು ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗೋದು, ಆ್ಯಂಡ್ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾರೆ ಅದರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡೋದು. ಯಾಕೆಂದರೆ ಅಟ್ಲೀಸ್ಟ್ ಆ ಪೆಡ್ಲರ್ಸ್ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ನಾವು ಇನ್ನೂ ಒಂದು 10 ಪ್ರಾಣ ನಾವು ಉಳಿಸ್ಕೋಬೋದು. ಯಾಕೆಂದರೆ ಎಷ್ಟು ನಾವು ಹೈಡ್ ಮಾಡಿದರೆ ಈ ಡ್ರಗ್ ಪೆಡ್ಲರ್ಸ್ ಇನ್ನೂ ಸಾಕಷ್ಟು ಜನಗೆ ಡೆಲಿವರಿ ಮಾಡ್ತಾರೆ ಮತ್ತು ಬೇರೆ ಕುಟುಂಬಗಳಿಗೆ ತುಂಬ ತೊಂದರೆಗಳು ಆಗ್ತದೆ. ಸೊ ಅದು ನಂದು ಕಲ್ಕಳಿ ಮನವಿ ತಮ್ಮೆಲ್ಲರಿಗೆ, ದಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಮ್ಮ ಮನೆಯಲ್ಲಿ ಮಕ್ಕಳದು, ಸೊಸೈಟಿಯಲ್ಲಿ ಮಕ್ಕಳದು ಬಿಹೇವಿಯರಲ್ಲಿ ಏನಾದ್ರು ಬದಲಾವಣೆ ಇದ್ದರೆ, ಅವ್ರದ್ದು ಚಟುವಟಿಕೆಯಲ್ಲಿ ಏನಾದ್ರು ಬದಲಾವಣೆ ಇದ್ದರೆ ಇಮಿಡಿಯೇಟ್ಲಿ ಅದು ಗಮನ ಹರಿಸ್ಬೇಕು, ಅವ್ರಿಗೆ ಜೊತೆ ಮಾತಾಡಬೇಕು. ಕಮ್ಯುನಿಕೇಷನ್ ಇಸ್ ದ ಕೀ. ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಮಾಡಿ. ಆಮೇಲೆ ಅಂಥವರಿಗೆ ಬ್ಯಾಡ್ ಕಂಪನಿಯಲ್ಲಿ ಯಾರ್ಯಾರಿದ್ದಾರೆ, ಅವರಿಗೆ ಡೆಲಿವರಿ ಮಾಡಿವ್ರು ಯಾರಿದ್ದಾರೆ ಅದರ ಬಗ್ಗೆ ಆದಷ್ಟು ಬೇಗ ನಮಗೆ ಮಾಹಿತಿ ಕೊಡಿ. ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಕೈ ಜೋಡಿಸಿದರೆ ಮಾತ್ರ ಇದು ಕಾಯಿಲೆಗೆ ನಾವು ಜಡ್ ಸಮೇತ ಅದು ನಿರ್ಮೂಲನೆ ಮಾಡಲಿಕ್ಕೆ ಆಗ್ತದೆ. ಅದರ್ವೈಸ್ ಇದು ನಾವು ಪ್ರತಿ ವರ್ಷ ಇದೇ ಸಮಸ್ಯೆ ನೋಡ್ತಾ ಇರಬೇಕು. ಆ್ಯಂಡ್ ಐ ಡೋಂಟ್ ನೋ ಹೌ ಮೆನಿ ಲೈಫ್ಸ್ ವಿಲ್ ಬಿ ಡಿಸ್ಟ್ರಾಯ್ಡ್. ಸೊ ನನಗೆ ಇವತ್ತು ನಾನು ನಿತಿನ್ ಅವರು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾ ಇದ್ದೀನಿ, ದ್ಯಾಟ್ ಪೊಲೀಸ್ ಇಲಾಖೆ ಜೊತೆಗೆ ತಮ್ಮ ಕೈ ಜೋಡಿಸಿ ಆ್ಯಂಡ್ ಲೆಟ್ ಅಸ್ ಫೈಟ್ ದಿಸ್ ವಾರ್ ಟುಗೆದರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಚ್ ಎ ಗ್ರೇಟ್ ಕನ್ಸರ್ನ್. ಯಾಕಂದರೆ ಒಂದು ಮಾತು ಹೇಳ್ತೀನಿ ಸರ್, ನಮ್ಮ ಮಂಗಳೂರು ಭಾಳಷ್ಟು ಒಳ್ಳೆಯ ಪೊಲೀಸರನ್ನು ಕಂಡಿದೆ. ಯಾಕಂದರೆ ಮಂಗಳೂರು ಇರುವಂಥ ಪ್ರದೇಶ ಅದೇ, ಇಲ್ಲಿ ಕೆಲಸ ಮಾಡಿದರೆ ಎಲ್ಲೂ ಕೂಡ ಕೆಲಸ ಮಾಡಬಹುದು ಅನ್ನುವಂಥ ವಿಚಾರಗಳಿವೆ. ಇವೆಲ್ಲರ ಜೊತೆಗೆ ನಮ್ಮ ಮಂಗಳೂರಿಗೆ ತಾವು ಬಂದಿದ್ದೀರಿ, ಒಳ್ಳೆಯ ಕೆಲಸಗಳನ್ನು ಮಾಡಿದಿರಿ. ನಮ್ಮ ಮಂಗಳೂರು ಜನರು ಯಾವತ್ತೂ ಮಾತ್ರ ನಿಮ್ಮನ್ನು ಮರೆಯೋದಿಲ್ಲ ಸರ್, ಯಾಕಂದರೆ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರಿ. ಆ್ಯಂಡ್ ರಿಯಲಿ ಪ್ರೌಡ್ ಆಫ್ ಯು ಸರ್. ಒಳ್ಳೊಳ್ಳೆಯ ಕೆಲಸಗಳು ಅಲ್ಲಿ ತನಕ ಬಂದಾಗ ನಾನು ಆಗಲೇ ಹೇಳಿದಾಗೆ ಇಂತಹ ಕಮಿಷನರ್ಗಳು ಬೇಕು ನಮ್ಮ ಮಂಗಳೂರಿಗೆ.
ಆ್ಯಂಡ್ ನಾವುಗಳು ಕೂಡ ಬಯಸ್ತಾ ಇರುವಂಥದ್ದು ಇಂತಹ ಸ್ಟ್ರಿಕ್ಟ್ ಆಗಿರುವಂತಹ ಪೊಲೀಸರ ಆಫೀಸರ್ಗಳನ್ನು. ಜೊತೆಗೆ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅದೇ ರೀತಿ ಜನಸ್ನೇಹಿ ಆಗಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಸ್ಪಂದನೆಯನ್ನು ಕೊಡ್ತಾರೆ. ಆ್ಯಂಡ್ ನಾನು ಸೂಪರ್ ಕಾಪ್ ಅಲ್ಲ, ನನ್ನ ಇಡೀ ಡಿಪಾರ್ಟ್ಮೆಂಟ್ ಕೆಲಸವನ್ನು ಮಾಡಿದ್ದಾರೆ ಅಂತ ವಿಚಾರವನ್ನು ಹೇಳ್ತಾರೆ. ಇದು ಸಮರ್ಥ ನಾಯಕನ ಮಾತುಗಳು. ಸೊ ಆಗಿದ್ದಾಗ ಇಂತಹ ನಾಯಕರು, ಇಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ಮಂಗಳೂರಿಗೆ ಯಾವತ್ತೂ ಕೂಡ ಬೇಕು. ಆಗಿದ್ದಾಗ ಮಾತ್ರ ನಮ್ಮ ಮಂಗಳೂರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಖುಷಿ ಇದೆ, ಹೆಮ್ಮೆ ಇದೆ. ಒನ್ಸ್ ಅಗೇನ್ ಅದೇ ಖುಷಿಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಆ್ಯಂಡ್ ಸಾರಿ, ಇನ್ನು ಮುಂದೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಆ್ಯಂಡ್ ಸರಿಗೆ ಮಾತು ಕೊಟ್ಟಿದ್ದೇನೆ 8 ಗಂಟೆಗೆ ನಾನು ವೈಂಡ್ ಅಪ್ ಮಾಡ್ತೀನಿ ಅನ್ನೋದು. ಆ್ಯಂಡ್ ದಟ್ಸ್ ವೈ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್ ಸರ್, ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಅನುಪಮ್ ಅಗರ್ವಾಲ್ ಸರ್ ಸ್ವತಃ ಭಾಗಿಯಾಗಿದ್ದಾರೆ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ. ಯಾಕಂದರೆ ಈ ಡ್ರಗ್ ಅನ್ನುವಂಥದ್ದು, ಗಾಂಜಾ ಅನ್ನುವಂಥದ್ದು, MD ಅನ್ನೋದು ಬಹಳಷ್ಟು ಸಮಸ್ಯೆಗಳು ನಮ್ಮ ಇಡೀ ಯುವ ಸಮೂಹಕ್ಕೆ, ಜೊತೆಗೆ ಅವರ ಪೋಷಕರು ಇದರಲ್ಲಿ ನಲುಗ್ತಾ ಇದ್ದಾರೆ. ಇದು ಸರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಎಳೆಯಾಗಿ ಆ ವಿಚಾರವನ್ನು ಹೇಳಿದರು, ರಿಕ್ವೆಸ್ಟನ್ನು ಮಾಡಿದರು. ಇಫ್ ದರ್ ಇಸ್ ಆ ರೀತಿ ವಿಚಾರಗಳಿದೆ ಅಂತ ಬಂದಾಗ ಅವರಿಗೆ ಕೌನ್ಸಿಲಿಂಗನ್ನು ಕೊಡಿ. ಯಾವತ್ತೂ ಕೂಡ ಯಾರಿಗೂ ಕೂಡ ಹೆದರಿ ಹಿಂದೆ ನಿಲ್ಲಬೇಡಿ. ಈ ಒಂದು ವಿಚಾರವನ್ನು ಕಿವಿ ಮಾತನ್ನು ಸರಿ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ಸ್ ವೈ ತಾವುಗಳು ಇದನ್ನು ಅಳವಡಿಸ್ತೀನಿ ಅನ್ನುವಂಥ ನಂಬಿಕೆ ಇದೆ. ಸೊ ಇನ್ನಷ್ಟು ಆಪರೇಷನ್ಸ್ಗಳು ಇದು ನಡೀತಾ ಇದೆ, ಅಪ್ಡೇಟ್ಸ್ಗಳು ನಡೀತಾ ಇದೆ. ಇನ್ನು ಮುಂದಕ್ಕೆ ಡೆಲ್ಲಿಗೆ ಹೋಗಿಯೂ ಕೂಡ ಈ ಒಂದು ಕೇಸನ್ನು ನಮ್ಮ ಮಂಗಳೂರಿನ CCB ಪೊಲೀಸರು ಅತ್ಯುತ್ತಮವಾಗಿ ನಿಭಾಯಿಸ್ತಾರೆ ಅನ್ನುವಂತಹ ಒಂದು ಗ್ಯಾರಂಟಿ ಇದೆ. ಆ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಗ್ರಾಹಕರ ಪ್ರೀತಿಗೆ